ವೇತಿ ಮನಘ ಸಮಾಧಾಯ ಸ ಸಾತ್ವಿಕಘ. ಯಜ್ಞಗಳಲ್ಲಿ ಧರ್ಮಗ್ರಂಥಗಳ ಆದೇಶಕ್ಕನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಭರತವಂಶದ ಶ್ರೇಷ್ಠನೇ, ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದಾಗಿ ಮಾಡುವ ಯಜ್ಞವು ರಾಜಸವೆಂದು ತಿಳಿದುಕೋ. ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಹೇಗೋ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ ಗುರುಜಿ, ಕೇಳಿಸ್ತಾ ಇದೆ. ಓಕೆ. ಹರೇ ಕೃಷ್ಣ, ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಸೊ ಎಲ್ರಿಗೂ ಇವತ್ತು ಕೊನೆಯ ಇದಾದ್ಮೇಲೆ ಒಂದು ಅಧ್ಯಾಯ ಅಷ್ಟೇ, 17ನೇ ಅಧ್ಯಾಯ, ನಾಳೆ 18ನೇ ಅಧ್ಯಾಯ. ಸೊ ನಮ್ಮ ಈ 18 ದಿವಸದ ಯಜ್ಞ ನಾಳೆ ಪೂರ್ತಿಗೊಳ್ಳುತ್ತೆ. ಸೊ ಈಗ ನಾವು ಕೀರ್ತನೆ ಮಾಡೋಣ. ಶ್ರದ್ಧಾತ್ರಯ ವಿಭಾಗಯೋಗ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹದ್ದು 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಇವತ್ತಿನ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ. ಸೊ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಜಯ ರಾಧಾ ಮಾಧವ ಜಯ ಕುಂಜ ಬಿಹಾರಿ, ಜಯ ರಾಧಾ ಮಾಧವ ಜಯ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ರಾಧಾ ಮಾಧವ ಜಯ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ, ಯಶೋದನಂದನ ವೃಜ ಜನರಂಜನ, ಯಶೋದನಂದನ ವೃಜ ಜನರಂಜನ, ಯಶೋದನಂದನ ವೃಜ ಜನರಂಜನ, ಯಶೋದನಂದನ ವೃಜ ಜನರಂಜನ, ಯಮುನಾ ತೀರಾ ವನಚಾರಿ, ಜಯ ರಾಧಾ ಮಾಧವ ಜಯ ಕುಂಜ ಬಿಹಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. श्री श्री राधा गोविंद की जय, हरिनाम संकीर्तन की जय, ಶ್ರೀಲಾ ಪ್ರಭುಪಾದ್ की जय, ಅನಂತ ಕೋಟಿ ವೈಷ್ಣವರಿಂದ की जय, ಎಲ್ಲ ಭಕ್ತರಿಗೂ ಜಯ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ, ಮತ್ತೊಮ್ಮೆ ಸ್ವಾಗತ. ಸೊ ನಾವು ಇವತ್ತಿನ ಧ್ಯಾನ ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ,
ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮह्यं ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಸ್ವಾಗತ. ಸ್ಲೈಡ್ಸ್ ನಾಟ್ ವಿಸಿಬಲ್ ಅಂತ ಹೇಳ್ತಾ ಇದ್ದಾರೆ ನಿಖಿತಾ ಮಾತಾಜಿ. ಎಲ್ರಿಗೂ ಸ್ಲೈಡ್ ಕಾಣಿಸ್ತಾ ಇದೆ ಇಲ್ಲ? ಹರೇ ಕೃಷ್ಣ. ಪ್ರಭುಜಿ ಕಾಣಿಸ್ತಿದೆ ಪ್ರಭುಜಿ. ಕಾಣಿಸ್ತಾ ಇದೆ ಮಾತಾಜಿ. ನೀವು ಒಂದ್ಸಲ ಲಾಗೌಟ್ ಮಾಡಿ ಲಾಗಿನ್ ಮಾಡಿ, ಕಾಣಿಸ್ಬೋದು ನಿಮ್ಗೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇವತ್ತಿನ ಕ್ಲಾಸಿಗೆ ಸ್ವಾಗತ. ನಿನ್ನಿನ ಅಧ್ಯಾಯ ದೈವಾಸುರ ಸಂಪದ ವಿಭಾಗ ಯೋಗ. ದೈವಿ ಮತ್ತು ಅಸುರಿ ಗುಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದರಿಂದ ಈ ಅಸುರಿ ಗುಣಗಳು ಹೇಗೆ ನಮ್ಮನ್ನ ನರಕಕ್ಕೋ ಕೆಳಗಿನ ಲೋಕಗಳಿಗೂ ಕತ್ತಲಿನ ಲೋಕಗಳಿಗೂ ಪದೇ ಪದೇ ತಳ್ತಾ ಇರ್ತೇನೆ ತಾನು ಅಂತ ಭಗವಂತನೇ ಹೇಳ್ತಾನೆ. ಅದರಿಂದ ಅವನು ಈ ಭೌತಿಕ ಪ್ರಪಂಚದಲ್ಲಿ ಹೇಗೆ ಚೇಂಜಸ್ ಬದಲಾವಣೆಗಳಾಗುತ್ತೆ, ಆದರೆ ಅದಕ್ಕೆ ಕಾರಣ ಅವನಾಗಿರೋದಿಲ್ಲ. ಪ್ರಕೃತಿಯ ಮೂರು ಗುಣಗಳು, ಈ ಪ್ರಕೃತಿಯ ಭೌತಿಕ ಪ್ರಕೃತಿ ಹೇಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಅದರ ಮುಖಾಂತರ ಈ ಗುಣಗಳು ಕೆಲಸ ಮಾಡುತ್ತೆ. ಅದರಿಂದ ಈ ರಾಕ್ಷಸಿ ಪ್ರವೃತ್ತಿ ನಮ್ಮಲ್ಲಿಯೂ ಇದೆ. ಭೌತಿಕ ಅಂದರೆ ನಿಜವಾದ ದೈವಿ ಪ್ರಕೃತಿಯು. ಆದರೆ ಯಾರು ದೈವಿ ಪ್ರಕೃತಿಯನ್ನು ಹೊಂದಿರುವವರು ಹೇಗಿರ್ತಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ. ಅದರಿಂದ ನಾವು ನಮ್ಮಲ್ಲಿರುವಂತಹ ರಾಕ್ಷಸಿ ಪ್ರವೃತ್ತಿಯನ್ನು ಹೊಡೆದು ಹಾಕಬೇಕು. ನಾವು ಭಗವಂತನಿಗೆ ಶರಣಾಗತರಾಗಬೇಕು. ಆ ರೀತಿ ಶರಣಾಗತರಾಗೋದರಿಂದ, ಮನಸ್ಸನ್ನು ಅವನಲ್ಲಿ ಇಡುವುದರಿಂದ ಖಂಡಿತ ನಾವು ನಮ್ಮಲ್ಲಿರುವಂತಹ ಆಸುರಿ ಗುಣಗಳನ್ನು ಸಹಿತ ನಾವು ಗೆಲ್ಲಬಹುದು. ಸೊ ಇವತ್ತು ಶ್ರದ್ಧಾತ್ರಯ ವಿಭಾಗ ಯೋಗ, 3 ವಿಧದ ಶ್ರದ್ಧೆ ಬಗ್ಗೆ ಹೇಳ್ತಾನೆ. ಯಾಕೆ, ಏನು ಮಾಡಬೇಕು ನಾವು? ಹಾಗಿದ್ರೆ ಈ ಶ್ರದ್ಧೆ ಅಂದರೆ ಏನು? ಯಾಕೆಂದರೆ ಮೊದಲು ಶ್ರದ್ಧೆ ಬೇಕು ನಮಗೆ. ಅದರಿಂದ ಈ ಶ್ರದ್ಧೆ ಅನ್ನುವಂಥದ್ದನ್ನು ಈಗ 17ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಶ್ರದ್ಧೆ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ. ಸೊ ಇದು ಸಾಧನೆಯಲ್ಲಿ ಬರುವಂತಹದ್ದು. ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲ ಅಂದ್ರೆ ನಾವು ಮನಸ್ಸನ್ನ ಕೃಷ್ಣನಲ್ಲಿ ಇಡ್ಲಿಕ್ಕೆ ಹೇಗೆ ಸಾಧ್ಯ? ಸೊ ಆ ಶ್ರದ್ಧೆಯನ್ನು ಬೆಳೆಸ್ಕೊಳ್ಬೇಕು. ಆ ರೀತಿ ಕೆಲವರು ಶ್ರದ್ಧೆ ಮಾಡ್ತಾರೆ. ಯಾವ್ಯಾವ ರೀತಿ ಶ್ರದ್ಧೆ ಹೇಗಿರುತ್ತೆ? ಸೊ 3 ಗುಣಗಳಲ್ಲಿ ಶ್ರದ್ಧೆ. 3 ಗುಣಗಳಲ್ಲಿ ಅವನು ತಪಸ್ಸಿನ ಬಗ್ಗೆ ಹೇಳ್ತಾನೆ. 3 ಗುಣಗಳ 3 ವಿಧದ ಆಹಾರಗಳ ಬಗ್ಗೆ ಹೇಳ್ತಾನೆ. ಯಾಕಂದ್ರೆ ಪ್ರಕೃತಿಯಲ್ಲಿ ಎಲ್ಲವೂ 3 ಗುಣಗಳನ್ನೇ ಆಧರಿಸಿದ್ದು. ಈ ಭೌತಿಕ ಪ್ರಕೃತಿಯಲ್ಲಿ ನಾವು 3 ಗುಣಗಳ ಹೊರತಾಗಿ ಬೇರೆ ಏನನ್ನು ಕಾಣೋದಿಲ್ಲ. ಬೇರೆ ಏನನ್ನು ಕಾಣ್ತೇವೆ, ಆದರೆ ನಮ್ಮ ಜ್ಞಾನದ ಚಕ್ಷು ತೆರೆದಾಗ ನಾವು ನಮ್ಮ ಈ ಗುಣಗಳನ್ನು ಮೀರುವಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಹೊರಟಾಗ. ಆದ್ದರಿಂದ ಈ 3 ವಿಧದಲ್ಲಿ ಭಗವಂತನ ಹೇಗೆ ಅವರ ನಂಬಿಕೆ ಇರುತ್ತೆ, ಹೇಗೆ ಅವರ ಆರಾಧನೆ ಮಾಡ್ತಾರೆ, 3 ವಿಧದಲ್ಲಿ ಇರುವ ಗುಣಗಳಲ್ಲಿರುವಂಥವ್ರು ಯಾವ ರೀತಿಯ ಆಹಾರವನ್ನು ಸ್ವೀಕಾರ ಮಾಡ್ತಾರೆ, ಮತ್ತೆ 3 ವಿಧದ ಯಜ್ಞಗಳು ಯಾವುದು, 3 ವಿಧದಲ್ಲಿ ತಪಸ್ಸುಗಳು ಯಾವುದು, ಈ ರೀತಿಯಾಗಿ ಅವನು ಅದರ ಬಗ್ಗೆ ಹೇಳ್ತಾನೆ. ಅದರಿಂದ ಕೊನೆಯದಾಗಿ 3 ವಿಧದ ದಾನ ಹೆಂಗೆ, ರಜೋಗುಣ, ತಮಗುಣ ಮತ್ತು ಸತ್ವಗುಣಗಳಲ್ಲಿರುವಂತಹ ದಾನಗಳು ಹೇಗಿರುತ್ತೆ. ಅದಾದ್ಮೇಲೆ ಅವನು ಹೇಳ್ತಾನೆ ಎಲ್ಲವನ್ನ ಹೇಗೆ ನಾವು ಭಗವಂತನಿಗೆ ಅರ್ಪಿಸುವುದು. ಓಂ ತತ್ಸತ್. ಯಜ್ಞ ದಾನ ತಪಸ್ಸನ್ನ ಪರಮಪುರುಷನಿಗೆ ಅರ್ಪಿಸುವುದು ಹೇಗೆ ಅನ್ನುವಂಥದ್ದನ್ನು ಸಹಿತ ಇವತ್ತು ನಾವು ಅರ್ಥ ಮಾಡ್ಕೊಳ್ಳಿಕ್ಕಿದ್ದೇವೆ.
ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಅಧ್ಯಾಯವನ್ನು ನಾವೀಗ ಸ್ಟಾರ್ಟ್ ಮಾಡೋಣ. ಅರ್ಜುನ ಉವಾಚ ಯಶಾಸ್ತ್ರವಿಧಿಮಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಐಶ್ವರ್ಯ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ, ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಗುಣದವರೇ, ರಜೋಗುಣದವರೇ, ತಮಸ ಗುಣದವರೇ? ತಾಮಸ ಗುಣದವರು. ತಾಮಸ ಗುಣದವರೇ. ಕ್ಷಮೆ ಇರಲಿ ಪ್ರಭುಜಿ. ಸೊ ಪ್ರಶ್ನೆ ಯಾಕೆಂದ್ರೆ ಕಲಿಯುಗದಲ್ಲಿ ನಾವು ಬಹಳ ಜನ ನೋಡ್ತೇವೆ. ಯಾಕೆಂದ್ರೆ ಶಾಸ್ತ್ರಗಳನ್ನ ಅರಿತುಕೊಳ್ಳದೇನೆ ನಾವು ಯಾವ ರೀತಿಯಾಗಿ ಭಗವಂತನ ಆರಾಧನೆಯನ್ನ ಮಾಡಬೇಕು, ಅನುಗುಣವಾಗಿ ಪೂಜೆ ಮಾಡುವುದು, ಸುಮ್ಮನೆ ಮನಸ್ಸಿಗೆ ಬಂದಾಗ ಕೆಲವರು ಮಾಡ್ತಾರೆ. ಸೊ ಧರ್ಮಶಾಸ್ತ್ರಗಳ ತತ್ವಗಳನ್ನ ಅನುಸರಿಸದೆ ಕಲ್ಪನೆಗೆ ಅನುಗುಣವಾಗಿ ಮನಸ್ಸಿಗೆ ಬಂದ ಹಾಗೆ ಅಂತ ಹೇಳ್ತೀವಲ್ಲ ನಾವು. ನಮ್ಮ ಅನುಕೂಲಕ್ಕೆ ಓಕೆ, ಬೆಳಗ್ಗೆ ಸರಿ ಏನೋ ಪೂಜೆ ಮಾಡದೇ ಇದ್ರೂ ನಡೆಯುತ್ತೆ ಇವತ್ತೊಂದಿನ, ಅಥವಾ ಬೆಳಗ್ಗೆ ನಾವು ರೆಗ್ಯುಲರ್ ಆಗಿ ಮಾಡ್ಕೊಂಡು ಬರ್ತೇವೆ. ಆದರೆ ಒಂದೊಂದು ದಿನ ಏನಾಗುತ್ತೆ, ಆಯಿತು ಬೆಳಗ್ಗೆ ಮಾಡದೇ ಇದ್ರೂ ತೊಂದರೆ ಇಲ್ಲ, ಮಧ್ಯಾಹ್ನ ಯಾವಾಗಲೂ ಮಾಡ್ಬೋದು ಭಗವಂತನ ಪೂಜೆ. ಹೀಗೆ ಭಗವಂತ ಅನ್ನುವಂಥದ್ದು ನಮ್ಮ ಭೌತಿಕ ವಸ್ತುಗಳ ವಿಷಯಗಳು ಬಹಳ ಪ್ರಾಮುಖ್ಯ. ಭಗವಂತ ಆಮೇಲೆ. ಭಗವಂತ ಹಾಗೆ ಹೇಳಿದ್ದಾನೆ, ಹೀಗೆ ಹೇಳಿದ್ದಾನೆ, ಶಾಸ್ತ್ರ ಹಾಗೆ ಹೇಳುತ್ತೆ ಅಂತ ಕೆಲವರು ವಾದನೂ ಮಾಡ್ತಾರೆ ಅದರ ಸಲುವಾಗಿ. ಆದರೆ ಭಗವಂತ ಮೊದಲು, ಆಮೇಲೆ ಬಾಕಿ. ಯಾಕೆಂದ್ರೆ ನೀವು ನೋಡಿ, ಯಾವುದಾದ್ರೂ ಭಗವಂತನ ಕುರಿತಾಗಿ ನೀವು ಯಾವುದೇ ಒಂದು ಕೆಲಸವನ್ನು ಕೈಗೆತ್ಕೊಂಡಾಗ ಆಟೋಮ್ಯಾಟಿಕಲಿ ನಿಮ್ಮ ಬಾಕಿ ಚಟುವಟಿಕೆಗಳು ಸಹಿತ ಅಷ್ಟೇ ಬ್ಯುಸಿ ಆಗತ್ತೆ. ಅವಾಗೇನಾಗತ್ತೆ, ನಮ್ಗೆ ಅನ್ಸತ್ತೆ ಒಂದ್ಸಲ, ಅದು ಬಹಳ ಮುಖ್ಯ. ಯಾಕಂದ್ರೆ ನನ್ನ ಸರ್ವೈವಲ್ ಕ್ವಶನ್, ನನಗೆ ಊಟಕ್ಕೆ ದುಡ್ಡು ಬೇಕು ಅಥವಾ ಏನೋ ಒಂದು ಆ ರೀತಿಯಾಗಿ ಅನ್ಸುತ್ತೆ. ಬಹಳ ಜನ ಭಕ್ತಿಯಲ್ಲಿ ಸಾಧನೆಯನ್ನು ಮಾಡ್ತಾ ಇರೋರಿಗೆ ಅವರ ಅನುಭವದ ಮಾತು ಆ ರೀತಿ ಆಗತ್ತೆ. ಆದರೆ ಭಗವಂತ ಫಸ್ಟ್, ಆಮೇಲೆ ಬಾಕಿ. ಆ ರೀತಿಯಾಗಿ ನಾವು ಜೀವನವನ್ನು ಸಾಗಿಸಬೇಕು. ಅದರಿಂದ ಇಲ್ಲಿ ಅವನು ಕೇಳ್ತಾ ಇರುವಂಥದ್ದು ಏನಂದ್ರೆ, ಕಲ್ಪನೆಗೆ ಅನುಗುಣವಾಗಿ, ಈ ರೀತಿಯಾಗಿ ಕಲ್ಪನೆಗಳಿಗೆ ಅನುಗುಣವಾಗಿ ಅವರು ಯಾವ ಗುಣದಲ್ಲಿದ್ದಾರೆ ಹಾಗಿದ್ರೆ ಅವರು ಅಂತ ಅರ್ಜುನ ಅವನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಬಹಳ ಮುಖ್ಯ ಅಲ್ವಾ. ಸ್ವಲ್ಪ ಪೂಜೆನೂ ಮಾಡ್ತಾರೆ, ಸ್ವಲ್ಪ ಸಹಿತ ಶ್ರದ್ಧೆ ಇದೆ ಅವರಿಗೆ, ಹಾಗಂತ ಶ್ರದ್ಧೆ ಇಲ್ಲ ಅಂತ ಅಲ್ಲ. ಆದರೆ ಅವರು ಯಾವ ಗುಣದವರು ಆಗಿದ್ರೆ, ಅದು ಯಾವ ಥರದ ಶ್ರದ್ಧೆ ಅದು ಅನ್ನೋದನ್ನು ಅವನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿತಾಂ ಶೃಣು ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯಶ್ರದ್ಧಃ ಸ ಏವ ಸಃ. ಚೈತ್ರ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು: ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು. ಭರತ ವಂಶಜನಾದ ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿನ ರೀತಿಗನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ಈ ಶ್ರದ್ಧೆ ಅನ್ನೋದು ಎಲ್ಲಿಂದ ಬರುತ್ತೆ? ಭಗವಂತ ಹೇಳ್ತಾ ಇದ್ದಾನೆ, ಯಾಕೆಂದ್ರೆ ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ. ಪ್ರಕೃತಿಯ ಗುಣಗಳು 3: ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಆದ್ದರಿಂದ ಆ ರೀತಿಯಾಗಿ ಅವರು ಸಾತ್ವಿಕ, ರಾಜಸ, ತಾಮಸ ಗುಣದ ಶ್ರದ್ಧೆಯನ್ನು ಹೊಂದಿರ್ತಾರೆ. ಮತ್ತೆ ಅವನು ಹೇಳ್ತಾನೆ ಆಮೇಲೆ, ಪ್ರಕೃತಿಯ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗೆ ಅನುಗುಣವಾಗಿ ಅವನು ಯಾವ ರೀತಿಯಾಗಿ ಬದುಕ್ತಾ ಇದ್ದಾನೆ, ಅವನು ಯಾವ ಗುಣದಲ್ಲಿ ಬದುಕ್ತಾ ಇದ್ದಾನೆ,
ಸತ್ವಗುಣದಲ್ಲಿರುವವರು ಹೇಗಿರ್ತಾರೆ, ರಜೋಗುಣದಲ್ಲಿ ಹೇಗಿರುವವರು ಹೇಗಿರ್ತಾರೆ, ತಮೋಗುಣದಲ್ಲಿರುವವರು ಹೇಗಿರ್ತಾರೆ ಅನ್ನೋದನ್ನು ನಾವು ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಅದರಿಂದ ಅವನು ಹೇಳ್ತಾನೆ, ಅವರು ಯಾವ ರೀತಿಯಲ್ಲಿ ಇರ್ತಾರೋ ಆ ರೀತಿಯಾದ ಶ್ರದ್ಧೆ ಅವರಿಗಿರುತ್ತೆ. ತಮೋಗುಣದವರ ಶ್ರದ್ಧೆ ಹೇಗಿರ್ಬೋದು? ಅವರು ಅಜ್ಞಾನಿಗಳು, ಯಾವುದೇ ಪೂರ್ತಿ ಜ್ಞಾನ ಅನ್ನುವಂತಹದ್ದಲ್ಲಿ ಇರುವುದಿಲ್ಲ ತಮೋಗುಣದಲ್ಲಿರುವವರಿಗೆ. ಯಾಕೆಂದ್ರೆ ಭ್ರಮೆ ಅವರನ್ನು ಆವರಿಸಿಕೊಂಡಿರುತ್ತೆ. ಅದೇ ರೀತಿಯಾಗಿ ಇವರ ಶ್ರದ್ಧೆ ಹೇಗಿರುತ್ತೆ, ರಜೋಗುಣದಲ್ಲಿರುವವರ ಶ್ರದ್ಧೆ ಹೇಗಿರುತ್ತೆ? ಅವರು ಲೋಭಿಗಳು, ಅವರಿಗೆ ಇನ್ನೂ ಹೆಚ್ಚು 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 ಭೌತಿಕ ವಿಷಯಗಳಲ್ಲಿ ಆಸಕ್ತಿ, ಜಾಸ್ತಿ ಬೇಕು ಜಾಸ್ತಿ ಬೇಕು, ಲೋಭ ರಜೋಗುಣದಲ್ಲಿರುವವರು. ಸೊ ಅವರ ಶ್ರದ್ಧೆ ಹೇಗಿರ್ಬೋದು? ಅವ್ರ ಶ್ರದ್ಧೆ ಎಲ್ಲ ಇರೋದು ಇನ್ನೂ ಹೆಚ್ಚು ಲಾಭ ಪಡೆಯೋದಕ್ಕೋಸ್ಕರ. ಸತ್ವಗುಣದಲ್ಲಿರುವವರು ಅವ್ರು ಹೇಗಿರ್ತಾರೆ? ಯಾರು ಹೇಳ್ತೀರಾ? ಸತ್ವಗುಣದಲ್ಲಿರುವವರು ಹೇಗಿರ್ತಾರೆ? ಸ್ವಯಂ ತೃಪ್ತಿ, ಸ್ವಯಂ ತೃಪ್ತಿ, ಇರೋದ್ರಲ್ಲಿ ತೃಪ್ತ ಪಡ್ತಾರೆ. ಜ್ಞಾನ ಇರುತ್ತೆ, ಜ್ಞಾನವನ್ನು ಮತ್ತೆ ಹೊಂದಿರ್ತಾರೆ. ಸಂತೋಷ ಇರುತ್ತೆ. ಜ್ಞಾನ ಇರುತ್ತೆ, ಸಂತೋಷ ಇರುತ್ತೆ. ಜ್ಞಾನ ಮತ್ತೆ ಸುಖ ಅವರನ್ನ ಬಂಧಿಸುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ ಸತ್ವಗುಣದಲ್ಲಿರುವವರು. ಆದ್ರಿಂದ ಸತ್ವಗುಣದಲ್ಲಿರುವಂತಹವರ ಶ್ರದ್ಧೆ ಯಾವುದಕ್ಕೆ ಸೀಮಿತವಾಗಿರುತ್ತೆ? ಅವರು ಯಾವ ರೀತಿಯ ಶ್ರದ್ಧೆಯನ್ನು ಮಾಡ್ಬೋದು? ಜ್ಞಾನಾರ್ಜನೆಗೋಸ್ಕರ, ಅಥವಾ ನೀವು ಹೇಳಿದಾಗೇನೆ ಸೊ ನನಗೆಲ್ಲ ಸಾಕು ಅಂತ ಹೇಗೆ ಅವರು ಊರಿಂದ ಹೊರಗಡೆ ಹೋಗಿ, ಅಂದರೆ ಈ ಸದ್ದುಗದ್ದಲ ಶಹರದ ಅದು ಯಾವುದೂ ಬೇಡ್ದೇನೆ ಎಲ್ಲೋ ದೂರ ಹಳ್ಳಿಯಲ್ಲಿ ಹೋಗಿ ವಾಸ ಮಾಡಿ ತಮ್ಮ ಪಾಡಿಗೆ ತಾವು ತಮಗೆ ಬೇಕಾದ ತರಕಾರಿಗಳನ್ನು ತಾವೇ ಬೆಳ್ಕೊಳ್ತಾ, ಆ ರೀತಿಯಾಗಿ ಕೆಲವರು ತನಗಿದ್ದಷ್ಟೇ ಸಾಕಾ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವರು ಸತ್ವಗುಣದಲ್ಲಿ ಅವರು ಶ್ರದ್ಧೆಯನ್ನ ಮಾಡ್ತಾರೆ, ಸತ್ವಗುಣದ ಶ್ರದ್ಧೆ ಇರುತ್ತೆ. ಸೊ ಈ ರೀತಿಯಾಗಿ 3 ಗುಣಗಳಿಗೆ ಅನುಸಾರವಾಗಿ ಶ್ರದ್ಧೆಯಲ್ಲಿಯೂ ಸಹಿತ ವಿಧಗಳಿದೆ ಅನ್ನೋದನ್ನ ಭಗವಂತ ಹೇಳ್ತಾ ಇದ್ದಾನೆ. ಯಜಂತೆ ಸಾತ್ವಿಕ ದೇವಾನ್ ಅಕ್ಷರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಪ್ರತಿಭಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ. ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸುತ್ತಾರೆ. ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಸೊ ಇಲ್ಲಿ ಯಾವ್ಯಾವ ರೀತಿ ಜನರು ಪೂಜೆ ಮಾಡ್ತಾರೆ? ಕೆಲವರು ಮನುಷ್ಯರನ್ನ ಪೂಜಿಸ್ತಾರೆ, ಕೆಲವರು ಬೇರೆ ಬೇರೆ ಗಣ್ಯ ವ್ಯಕ್ತಿಗಳನ್ನ ಅವರಿಗೆ ದೇವಸ್ಥಾನ ಕಟ್ಸ್ಕೊಂಡು ಪೂಜೆ ಮಾಡ್ತಾರೆ, ಕೆಲವರು ರಾಕ್ಷಸರನ್ನ ಪೂಜೆ ಮಾಡ್ತಾರೆ, ಕೆಲವರು ಅಂದ್ರೆ ಸಾತ್ವಿಕದಲ್ಲಿರೋರು ದೇವತೆಗಳನ್ನ ಪೂಜಿಸ್ತಾರೆ. ಯಾಕೆಂದ್ರೆ ಅಟ್ಲೀಸ್ಟ್ ಅವರಿಗೆ ಗೊತ್ತು ದೇವತೆ ಅಂದ್ರೆ ಆ ರೀತಿಯಾಗಿ ಅಂದ್ರೆ ಅಲ್ಲಿಂದ ನಮಗೆ ಕೇಳಿದ್ದು ಸಿಗತ್ತೆ ಅಥವಾ ಮಾಡಬೇಕು ಶ್ರದ್ಧೆ ಅನ್ನುವಂಥದ್ದು ಸಾತ್ವಿಕ ಶ್ರದ್ಧೆ. ಅದು ರಾಕ್ಷಸರನ್ನ ಪೂಜಿಸುವಂತಹ ಶ್ರದ್ಧೆ ರಾಜಸ ಶ್ರದ್ಧೆ. ಭೂತ ಪ್ರೇತಗಳನ್ನ ಕೆಲವರು ಪೂಜಿಸ್ತಾರೆ. ಸೊ ಅಂತಹ ಶ್ರದ್ಧೆ ತಾಮಸ ಗುಣದವರು ಮಾಡುವಂತಹದ್ದಾಗಿರತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಕರ್ಷಯಂತಹ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಛಾಯಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಅವರು ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ. ಇವನ್ನು ಅವರು ಜಂಬ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ. ಇಂತಹವರು ನಿಶ್ಚಯವಾಗಿಯೂ ಅಸುರರು. ಇದು ರಜೋಗುಣದಲ್ಲಿರೋರು ಅಸುರರನ್ನ ಪೂಜಿಸ್ತಾರೆ. ಮತ್ತು ಈ ಅಸುರ ವರ್ಗದವರು ಯಾವ ರೀತಿ ಘೋರ, ಈಗ ನಾವು ನೋಡಿದ್ದೇವೆ ನಮ್ಮ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ತಿಳಿದುಕೊಂಡಿದ್ದೇವೆ. ರಾವಣನ ತಪಸ್ಸು. ರಾವಣ ಮಹಾಜ್ಞಾನಿ, ಬ್ರಾಹ್ಮಣ, ಎಲ್ಲ ಹೌದು. ಆದರೆ ಅವನು ತಪಸ್ಸು ಮಾಡ್ತಾನೆ, ಸ್ವಂತ ಲಾಭಕ್ಕೋಸ್ಕರ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ತನ್ನ ಕ್ರೌರ್ಯವನ್ನು ಮೆರೀತಾನೆ. ಮಾಡಬಾರದ ವಿಕರ್ಮಗಳನ್ನ ಅಲ್ಲಿ ಅವನು ಮಾಡ್ತಾನೆ. ಭಸ್ಮಾಸುರ ಇರಬಹುದು, ಅಥವಾ ಹಿರಣ್ಯಾಕ್ಷರಿ ಇರಬಹುದು. ಹೇಗೆ ಅವರು ರಾಕ್ಷಸರಾಗಿ ಬ್ರಹ್ಮನನ್ನ
ಕುರಿತಾಗಿ ತಪಸ್ ಮಾಡಿ ವರವನ್ನ ಪಡೀತಾರೆ. ಹಿರಣ್ಯ ಕಶ್ಯಪ್ ಅವನು ತಾನು ಏನೋ ಮರಣವನ್ನೇ ಹೊಂದಬಾರದು, ಯಾರ ಹತ್ರನೂ ಮರಣ ಹೊಂದಬಾರದು ಅಂತ ಅಲ್ವಾ. ಪ್ರಾಣಿನೂ ಆಗಬಾರ್ದು, ಮನುಷ್ಯನೂ ಆಗಬಾರ್ದು. ಆದರೆ ಭಗವಂತನ ಅವನ ಹತ್ರ ಹೇಗೆ ಸೊಲ್ಯೂಷನ್ ಇರುತ್ತೆ ನೋಡಿ. ಹಗಲಾಗಬಾರ್ದು, ರಾತ್ರಿ ಆಗಬಾರ್ದು, ಮನೆ ಒಳಗೂ ಆಗಬಾರ್ದು, ಮನೆ ಹೊರಗೂ ಆಗಬಾರ್ದು. ಅದಕ್ಕೆ ಅವನ ಸೊಲ್ಯೂಷನ್ ಇದೆ. ಅವನು ಆ ರೀತಿಯಾದಂಥ ವರ ಅವರು ಪಡಿತಾರೆ. ಯಾರ ಹತ್ರ ಪಡಿತಾರೆ? ಭಗವಂತನ ಶ್ರೇಷ್ಠ ಭಕ್ತರ ಹತ್ರ ಹೋಗಿ ಕೇಳ್ತಾರೆ. ಭಗವಂತನ ಹತ್ರ ಡೈರೆಕ್ಟ್ ಹೋಗುದಿಲ್ಲ. ಈ ಶಿವನ ಹತ್ರ ಹೋದ್ರು, ಬ್ರಹ್ಮನ ಹತ್ರ ಹೋದ್ರು. ಆದರೆ ಇಲ್ಲಿ ಕೃಷ್ಣ ಏನ್ ಮಾಡ್ತಾನೆ, ಅದನ್ನ ಸಹಿತ ಅವರು ಕೊಟ್ಟಿರುವಂತಹ ವರವನ್ನು ಸಹಿತ ಸುಳ್ಳಾಗದೆ ಇರುವ ರೀತಿಯಲ್ಲಿ ಆ ರಾಕ್ಷಸ ಇದನ್ನ ಅವನು ದಮನ ಮಾಡ್ತಾನೆ. ಆದ್ರಿಂದ ಅವನು ಭಕ್ತರ ಅಧೀನ ಕೃಷ್ಣ. ಭೀಷ್ಮಾಚಾರ್ಯರು ಅವರು ಸಹಿತ ಏನು ಅವರ ಇದಿರತ್ತೆ, ಏನೋ ಪ್ರತಿಜ್ಞೆಗಳಿರುತ್ತೆ. ಆ ಪ್ರತಿಜ್ಞೆಯನ್ನು ಸಹಿತ ಈಡೇರಿಸ್ತಾನೆ ಕುರುಕ್ಷೇತ್ರ ಯುದ್ಧದಲ್ಲಿ. ಕೃಷ್ಣನ ಹತ್ರ ತಾನು ಶಸ್ತ್ರ ಹಿಡಿಸ್ತೇನೆ ಅಂತ. ಅದು ಯಾವ ರೀತಿ ಶಸ್ತ್ರ ಅಂತಂತಿಲ್ಲ, ಬಟ್ ಶಸ್ತ್ರ ಅವನ ಕೈಯಲ್ಲಿ ಹಿಡಿಯುವಾಗ ಮಾಡ್ತಾನೆ. ಅವನು ರಥದ ಚಕ್ರವನ್ನ ಹಿಡಿದು ತಾನು ಅವರನ್ನ ಕೊಲ್ತೇನೆ ಅಂತ ಹೋಗ್ತಾನೆ. ಆಕ್ಚುಲಿ ಅವರಿಗೆ ಅದು ಸುದರ್ಶನ ಚಕ್ರವಾಗಿ ಕಾಣಿಸುತ್ತೆ ಅಂತ ಯಾರು ಹೇಳ್ತಾರೆ, ಬಟ್ ಗೊತ್ತಿಲ್ಲ. ಸೊ ಅವರು ಈ ರೀತಿಯಾಗಿ ಕೆಲವರು ತಪಸ್ ಮಾಡ್ತಾರೆ. ತಪಸ್ ಮಾಡುವವರು ಏನು ಮೂರ್ಖರಾಗಿರ್ತಾರೆ. ಅವರ ಭೌತಿಕಾಂಶಗಳನ್ನ ಒಳಗೆ ವಾಸಿಸುವ ಪರಮಾತ್ಮನನ್ನು ಸಹಿತ ಅವರು ಹಿಂಸಿಸ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಆಯು ಸತ್ವಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯಾ ಕಟ್ಟಂ ಮಲವಣಾಸ್ತ್ಯುಷ್ಟ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಾಮಯ ಪ್ರದಾಹ ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚಯತ್ ಉಚ್ಚಿಷ್ಟಮಪಿ ಯಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಸರಳಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯಸ್ಸನ್ನು ಹೆಚ್ಚಿಸುತ್ತದೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತದೆ. ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತವೆ. ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತದೆ, ಜಿಡ್ಡಿನಿಂದ ಕೂಡಿರುತ್ತದೆ, ಆರೋಗ್ಯಕರವಾಗಿರುತ್ತದೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತದೆ. ಬಹು ಕಹಿಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಲಾದ ಮತ್ತು ಸುಡುತ್ತಿರುವ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾದವು. ಇಂತಹ ಆಹಾರಗಳು ದುಃಖವನ್ನು, ಶ್ಲೋಕವನ್ನು, ರೋಗವನ್ನು ಉಂಟು ಮಾಡುತ್ತದೆ. ತಿನ್ನುವುದಕ್ಕೆ 3 ಗಂಟೆಗಳು ಮೊದಲು ಸಿದ್ಧ ಮಾಡಿದ ಆಹಾರ ರುಚಿ ಇಲ್ಲದ ಕೆಡುತ್ತಿರುವ ಹಳಸಿದ ಆಹಾರ ಮತ್ತು ಉಚ್ಚಿಷ್ಟವೂ ಆದ ಆಹಾರ ತಾಮಸ ಗುಣದವರಿಗೆ ಪ್ರಿಯವಾದವು. ಉಚ್ಚಿಷ್ಟ ಅಂದ್ರೆ ಎಂಜಲು, ಬೇರೆಯವರು ತಿಂದಿರುವಂತದ್ದು ಉಚ್ಚಿಷ್ಟ. ಅಸ್ಪೃಶ್ಯ ಅಂದ್ರೆ ನಾವು ಮುಟ್ಲಿಕ್ಕೆ ಅಸಹ್ಯ, ಅಂತಹ ಆಹಾರಗಳು ಕೆಲವರಿಗೆ ಇಷ್ಟ ಆಗುತ್ತೆ, ತಾಮಸ ಗುಣದವರಿಗೆ ಅಂತ ಇಲ್ಲಿ ಹೇಳಲಾಗಿದೆ. ಅದೇ ರೀತಿಯಾಗಿ ರಾಜಸ ಗುಣದವರಿಗೆ ಅತ್ಯಂತ ಖಾರ, ಅತಿ ಖಾರ, ಅತಿ ಹುಳಿ, ಅತಿ ಏನೋ ಒಣಕಲು, ಡ್ರೈ ಅಂದ್ರೆ ಕರೆದಿರುವಂತಹದ್ದು, ಜಾಸ್ತಿ ಫ್ರೈಡ್. ಸೊ ಅತಿ ಉಪ್ಪು, ಅದರ ಎಲ್ಲವೂ ಅತಿಯಾಗಿ ಬೇಕಾಗುವಂಥದ್ದು, ಅದು ರಾಜಸ ಗುಣದವರಿಗೆ. ಆದರೆ ಸತ್ವಗುಣದಲ್ಲಿರುವವರಿಗೆ ಯಾವ ರೀತಿ ಆಹಾರ? ಅವರು ರಸಯುಕ್ತ, ಜಿಡ್ಡಿನಿಂದ ಕೂಡಿದಂತಹ ಆರೋಗ್ಯಕರ, ಜಿಡ್ಡು ಅಂದ್ರೆ ಇದು ಅಂದ್ರೆ ನಮಗೆ ಶರೀರಕ್ಕೆ ಬೇಕಾದಂತಹ ಪೌಷ್ಟಿಕತೆ ಎಲ್ಲಿ ಒಂದು ಅಂದ್ರೆ ಕೊಬ್ಬು ಆರೋಗ್ಯಕರವಾಗಿರುತ್ತೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತದೆ ಅದು. ತಾಮಸ ಗುಣದವರಿಗೆ ಹಾಗೆ ತುಂಬಾ ಹಳೆ
ತುಂಬಾ ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಅದನ್ನೇ ತಿನ್ನುವಂತಹದ್ದು, ಆ ರೀತಿಯಾದಂತಹ ಇದು ತುಂಬಾ ಅಂದ್ರೆ ನಾರ್ಮಲಿ ನಾವು ಭಗವಂತನಿಗೆ ಅಂತ ಅರ್ಪಿಸಲಿಕ್ಕೆ ಅಂತ ಮಾಡುವಂತಹ ಆಹಾರಗಳು ಕಂಪ್ಲೀಟ್ ಆಗಿ ಫ್ರೆಶ್ ಆಗಿರುತ್ತೆ. ಪ್ರಸಾದ ಆದರೆ ನಾವು ಸ್ವಲ್ಪ ದಿನ ಇಟ್ಕೊಂಡು ಅಂದ್ರೆ ಹಾಳಾಗಿಲ್ಲ ಅಂದ್ರೆ ನಾವು ಅದನ್ನ ತಿನ್ಬಹುದು. ಪ್ರಸಾದ ಸಪೋಸ್ ಏಕಾದಶಿ ಅಂತ ಸಮಯದಲ್ಲಿ ವ್ರತದಲ್ಲಿರುವಾಗ ನಾವು ಅವತ್ತು ಪ್ರಸಾದ ತಗೊಳ್ಳೋದಿಲ್ಲ, ಆ ಪ್ರಸಾದವನ್ನು ಹಾಗೆ ಇಟ್ಟು ಮರುದಿನ ತಗೊಳ್ಬಹುದು, ಆದರೆ ಹಾಳಾಗದೇ ಇರುವಂತಹ ಪ್ರಸಾದ ಇದ್ರೆ ಸೊ ಆ ಪ್ರಸಾದ ಇಟ್ಕೊಳ್ಬಹುದು. ಆದರೆ ಭಗವಂತನಿಗೆ ಅರ್ಪಿಸದೇ ಇರುವಂತಹ ಆಹಾರಗಳನ್ನು ನಾವು 3 ಗಂಟೆಯ ಮೇಲೆ ಜಾಸ್ತಿ ಇಟ್ಟು ಆಹಾರ ರೆಡಿ ಮಾಡಿ 3 ಗಂಟೆ ಮೇಲೆ ಅದನ್ನು ತಿನ್ಲಿಕ್ಕೆ ಹೋದರೆ ಅದು ಫ್ರೆಶ್ ಆಗಿರುವುದಿಲ್ಲ ಅನ್ನುವಂಥ. ಅದರಿಂದ ನಾವು ಆ ರೀತಿಯಾಗಿ ಆಹಾರವನ್ನು ತಾಮಸ ಗುಣದವರು ತಿನ್ನಲಿಕ್ಕೆ ಬಯಸ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಿದ್ದೇವೆ. ಸೊ ಇಲ್ಲಿ ನೀವು ಇಲ್ಲಿ ನೋಡ್ಬೋದು. ಅಪಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋಯ ಇಜ್ಯತೆ ಯಸ್ತವ್ಯಂ ಮೇ ವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಯಜ್ಞಗಳಲ್ಲಿ ಗ್ರಂಥಗಳ ಆದೇಶಕ್ಕನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆಯಿಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಯಜ್ಞ ಯಾವುದೇ ಫಲಗಳ ಅಪೇಕ್ಷೆ ಇಲ್ಲದೆ ಮಾಡುವಂತಹ ಯಜ್ಞ ಸಾತ್ವಿಕವಾದದ್ದು. ಧರ್ಮಗ್ರಂಥಗಳ ಆದೇಶ, ಧರ್ಮಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಲೋಕ ಕಲ್ಯಾಣಾರ್ಥವಾಗಿ ಅಂತ ಮಾಡ್ತಾರೆ. ಅಂದ್ರೆ ಭಗವಂತ ಅದರಿಂದ ಸುಪ್ರೀತಿಗೊಳ್ಳಬೇಕು ಮತ್ತು ಆ ರೀತಿಯಾದಂತಹ ಯಜ್ಞ ಸಾತ್ವಿಕ ಯಜ್ಞ. ಕೃತೆ ಯಧ್ಯಾಯಿತೋ ವಿಷ್ಣುಂ ತ್ರೇತಾಯಾಮ್ ಯಜತೆ ಮುಖೈ ದ್ವಾಪರ ಪರಿಚಯಾಯಾಮ್ ಫಲೌ ತದ್ ಹರಿಕೀರ್ತನಂ. ಅದರಿಂದ ಕಲಿಯುಗದಕ್ಕೆ ಹರಿಕೃಷ್ಣ, ಹರಿನಾಮ ಸಂಕೀರ್ತನೆ, ಹರೇ ಕೃಷ್ಣ, ಹರಿಯ ಜಪ, ಆ ರೀತಿ ಅದನ್ನು ನಾವು ಮಾಡಬೇಕು. ಕಲಿಯುಗದ ಅದು ಯಜ್ಞ, ಅದು ಜಪಯಜ್ಞ. ಕಲಿಯುಗಕ್ಕೆ ಜಪಯಜ್ಞ ಅಂತ. ಆ ಜಪವನ್ನು ನಾವು ಹೇಗೆ ಮಾಡಬೇಕು? ನಮ್ಮ ಕರ್ತವ್ಯ ಅಂತ ತಿಳಿದು ನಾವು ಮಾಡಬೇಕು. ಅದು ಸ್ವಂತ ಲಾಭಕ್ಕೆ ಅಂತ ಅಲ್ಲ. ಆದ್ರಿಂದ ಅಗ್ನಿ, ಈಗ ಈ ಧರ್ಮ ಅಥವಾ ಇದು ಏನಂತ ನಾವು ಹೇಳ್ತೇವೆ, ಈ ಕಲಿಯುಗದ ಯುಗ ಧರ್ಮ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಅಗ್ನಿಗೆ ಧರ್ಮ ಇದೆ, ಬೆಂಕಿಗೆ ಧರ್ಮ ಇದೆ. ಏನು ಧರ್ಮ? ಅಗ್ನಿಗೆ ಒಂದು ಧರ್ಮ ಇದೆ. ಏನದು? ಯಾರು ಹೇಳ್ತೀರಾ? ಎಲ್ಲದನ್ನು ಕೃಷ್ಣ. ಸುಡುವಷ್ಟು ಇದೆ ಅಲ್ಲ. ಸುಡುವಂತಹದ್ದು. ಸುಡುವಂಥದ್ದು. ಅಗ್ನಿ ಸುಡತ್ತೆ ಅಲ್ವಾ? ಹೌದು. ಅದು ಅಗ್ನಿಗೆ ಇರುವಂತಹ ಒಂದು ಧರ್ಮ. ಅದು ನಿಜವಾಗಿ ಧರ್ಮದ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಹೋದ್ರೆ ಈ ರೀತಿಯಾಗಿ ತಿಳ್ಕೊಳ್ಳೋದು. ವಾಯು ಒಣಗಿಸತ್ತೆ, ನೀರು ಅದನ್ನ ಒದ್ದೆ ಮಾಡತ್ತೆ. ಸೊ ಆ ರೀತಿಯಾಗಿ ಅದು ಧರ್ಮ. ಅದೇ ಕಲಿಯುಗಕ್ಕೆ ಯುಗ ಧರ್ಮ ಅಂದ್ರೆ ಹರಿನಾಮ ಸ್ಮರಣೆ. ಅದನ್ನ ಮಾಡಬೇಕು. ಅದನ್ನ ನಮಗೋಸ್ಕರ ಅಥವಾ ಯಾರಿಗೋಸ್ಕರ ಅದನ್ನ ಆ ರೀತಿ ಅಲ್ಲ. ಅದನ್ನು ನಾವು ಮಾಡಲೇಬೇಕು. ಹರಿನಾಮ ಸ್ಮರಣೆಯನ್ನು ನಾವು ಪ್ರತಿ ಕ್ಷಣ ನಾವು ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತೆ. ಆದರೆ ನಾವು ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ಅದನ್ನು ಮರೆತಿರ್ತೇವೆ. ಅಂತಹ ಯಜ್ಞ ಆದೇಶಕ್ಕೆ ಅನುಗುಣವಾಗಿ ನಾವು ನಮ್ಮ ಡ್ಯೂಟಿ ಅಂತ ತಿಳ್ಕೊಂಡು ಮಾಡ್ತೀವಲ್ಲ, ಅಂತಹ ಯಜ್ಞ ಸಾತ್ವಿಕವಾದಂತಹ ಯಜ್ಞ ಅಂತ. ಅಭಿಸಂದಾಯ ತು ಫಲಂ ದಂಭಾರ್ಥಮಪಿ ಚೈವಯತ್ ಇಜ್ಜತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಹರೇ ಕೃಷ್ಣ. ಚೈತ್ರ ಮಾತಾಜಿ. ಭರತ ವಂಶಜ ಶ್ರೇಷ್ಠನೇ, ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದಾಗಲಿ ಕೆಲಸವೆಂದು ತಿಳಿದಿದ್ದೆ. ಇಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞ ವಿದ್ಧಿ ಸಾ ರಾಜಸಂ ಅಭಿಸಂಧಾಯ. ಸೊ ಇಲ್ಲಿ ಕೆಲವರು ರಾಜಸ ಗುಣದಲ್ಲಿರುವಂತಹವರು ಯಜ್ಞ ಮಾಡ್ತಾರೆ, ಅದರ ಸ್ವಂತ ಲಾಭಕ್ಕಾಗಿ. ಅಥವಾ ಕೆಲವರು ಅಹಂಕಾರದಿಂದ ಯಜ್ಞಗಳನ್ನು ಮಾಡ್ತಾರೆ, ತೋರಿಸ್ಕೊಳ್ಳಿಕ್ಕೋಸ್ಕರ. ಅದೆಲ್ಲ ಅಂತಹ ಯಜ್ಞಗಳು ರಾಜಸ.
ಅದರಿಂದ ಫಲಗಳು ಸಿಕ್ಕುವುದಿಲ್ಲ ನಿಜವಾಗಿ ಹೇಳಬೇಕಂದ್ರೆ. ಆದರೆ ಫಲ ಸಿಕ್ಕಲಿ ಸಿಗದೆ ಹೋಗಲಿ ಯಜ್ಞ ದಾನ ತಪಸ್ಸನ್ನು ನಿಲ್ಲಿಸಬಾರ್ದು ಅಂತ ಮುಂದೆ ಭಗವಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂತ ನೋಡೋಣ. ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ಪ್ರತಿಭಾ ಮಾತಾಜಿ. ಧರ್ಮಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನು ತಾಮಸ ಗುಣದ್ದು ಎಂದು ಪರಿಗಣಿಸಲಾಗುತ್ತದೆ. ಕೆಲವರು ಈ ರೀತಿ ಯಜ್ಞ ಮಾಡ್ತಾರೆ. ಉದಾಹರಣೆಗೆ ಭಸ್ಮಾಸುರ ಆ ರೀತಿ ಮಾಡಿ ಶಿವನನ್ನ ಒಲಿಸ್ಕೊಳ್ತಾನೆ. ಆದರೆ ಅವನಿಗೆ ಏನಾಗುತ್ತೆ, ಆಮೇಲೆ ಶಿವನನ್ನೇ ನಾನು ಭಸ್ಮ ಮಾಡ್ತೀನಿ ಅಂತ ಅವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾನೆ. ಆಮೇಲೆ ವಿಷ್ಣು ಮೋಹಿನಿಯಾಗಿ ಬಂದು ಅವನ ತಲೆ ಮೇಲೆ ಅವನ ಕೈ ಇಡಿಸ್ಬಿಟ್ಟು ಅವನು ಭಸ್ಮ ಆಗ ಹಾಗೆ. ಅಂದ್ರೆ ಕೆಲವರು ಈ ರೀತಿಯಾಗಿ ತಾಮಸ ಗುಣದಲ್ಲಿ ಯಜ್ಞಗಳನ್ನ ಮಾಡ್ತಾರೆ. ಮತ್ತೆ ಅವರು ಆ ರೀತಿ ಯಜ್ಞ ಮಾಡುವಾಗ ತಾವೇ ಮಾಡುವಂಥದ್ದು, ಧರ್ಮಗ್ರಂಥಗಳು ಏನು ಹೇಳಿದೆ ಅದ್ರ ಬಗ್ಗೆ ಲಕ್ಷ್ಯ ಮಾಡೋದಿಲ್ಲ, ಪ್ರಸಾದ ಯಜ್ಞದ ಪ್ರಸಾದ ಬೇರೆಯವರಿಗೆ ಕೊಡುವುದಿಲ್ಲ, ಅಥವಾ ಪುರೋಹಿತರು ಇರುವುದಿಲ್ಲ ಅಲ್ಲಿ. ಆ ರೀತಿಯಾದಂತಹ ಯಜ್ಞ ಅನ್ನುವಂತಹದ್ದು ತಾಮಸ ಗುಣದ್ದು ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾನೆ. ದೇವದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಸರಳ ಮಾತಾಜಿ. ಛಾಯಾ ಮಾತಾಜಿ. ಪರಮ ಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯಂತಹ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನ್ನಿಸಿಕೊಳ್ಳುತ್ತದೆ. ಸೊ ಶರೀರದ ತಪಸ್ಸು ಹೇಗಿರುತ್ತೆ? ಶರೀರದ ತಪಸ್ಸು ಪ್ರತಿ ಶರೀರ ನಾವು ಅಂದರೆ ಪರಮಪ್ರಭುವಿನ ಭಗವಂತನ ಪೂಜೆ ಮಾಡುವಂತಹದ್ದು, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ಎಲ್ಲ ತಂದೆ ತಾಯಿಯಂತ ಹಿರಿಯರ ಪೂಜೆ. ಅದಕ್ಕೆ ನಾವು ನಮ್ಮ ಇದರಲ್ಲಿ ಜೀವನ ಶೈಲಿ ನಾವು ಜನರಲ್ಲಿ ಹೆಚ್ಚಾಗಿ ಯಾರೇ ಹಿರಿಯರನ್ನು ಕಂಡ್ರೂ ನಾವು ಅವರಿಗೆ ಏನೋ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೇವೆ. ಆದರೆ ಈಗಿನವರಿಗೆ ಏನಾಗುತ್ತೆ ಅಂದರೆ ನಿಧಾನಕ್ಕೆ ನಾವು ಅದನ್ನ ನಮಸ್ಕಾರ ಅಂದರೆ ಅದು ಏನೋ ನಮ್ಮ ಗೌರವಕ್ಕೆ ಕುಂದು ಬರುತ್ತೇನೋ ಅನ್ನುವಂಥ ರೀತಿಯಲ್ಲಿ ಆ ರೀತಿಯಾದಂಥ ಇದು. ಯಾಕೆಂದರೆ ಮನಸ್ಸಿನಲ್ಲಿ ಹೇಗೆ ನಮ್ಮ ಸಾತ್ವಿಕತೆ ಇದ್ದಾಗ ಖಂಡಿತವಾಗಿ ಈ ರೀತಿಯಾಗಿ ನಾವು ಅದನ್ನು ಮಾಡ್ಕೊಳ್ತೇವೆ. ಶುಚಿತ್ವ, ಸರಳತೆ ಇವೆಲ್ಲ ಏನು ಮಾಡುತ್ತೆ ಅಂದರೆ ಬ್ರಹ್ಮಚರ್ಯ ಅಂದರೆ ಇಲ್ಲಿ ಬ್ರಹ್ಮಚರ್ಯದ ಅರ್ಥವೇ ಅಂದರೆ ಈಗ ಬ್ರಹ್ಮಚಾರಿಗಳಾಗಿದ್ದಾಗ ಮದುವೆ ಆಗದೇ ಇರುವಾಗ ಬ್ರಹ್ಮಚರ್ಯ ಮಾಡ್ತಾರೆ. ಮದುವೆ ಆದ್ಮೇಲೂ ಸಹಿತ ಬ್ರಹ್ಮಚರ್ಯ ಅಂದರೆ ಗೃಹಸ್ಥಾಶ್ರಮದಲ್ಲಿಯೂ ಸಹಿತ. ಯಾಕೆಂದ್ರೆ ಗೃಹಸ್ಥಾಶ್ರಮದಲ್ಲಿ ನಿಜವಾದ ಇದಂದ್ರೆ ಅವರು ಯಜ್ಞಯಾದ ದಾನ ತಪಸ್ಸು ಇವನ್ನ ಮಾಡ್ಕೊಂಡು ಹೋಗುವಂತಹದ್ದು ಒಂದು. ಇನ್ನೊಂದು ಸಂತಾನ ಅಂದ್ರೆ ಸತ್ಸಂತಾನವನ್ನ ಪಡೆಯುವಂತಹದ್ದು. ಸೊ ಆದ್ರಿಂದ ಅಲ್ಲಿ ಸಹಿತ ಬ್ರಹ್ಮಚರ್ಯವನ್ನು ಅವರು ಅನುಸರಿಸ್ತಾರೆ. ಯಾವಾಗ ಸಂತಾನದ ಅವಶ್ಯಕತೆ ಇದೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಮಾತ್ರ ಅವರು ಸೇರ್ತಾರೆ ಅನ್ನುವಂಥದ್ದು. ಅದು ಸಹಿತ ಒಂದು ಬ್ರಹ್ಮಚರ್ಯ, ಅದು ಇದರಲ್ಲಿ ಬರುತ್ತೆ ಆಚರಣೆಯಲ್ಲಿ. ಅಹಿಂಸೆ ಅಂದ್ರೆ ಹಿಂಸೆಯನ್ನ ಬೇರೆಯವರಿಗೆ ಮಾಡದೇ ಇರುವಂತ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಸರಳ ಮಾತಾಜಿ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ. ಸತ್ಯವಾದ, ಸಂತೋಷ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಹದ ಮಾತುಗಳನ್ನಾಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ. ಸೊ ಮಾತಿನ ತಪಸ್ಸು, ಈಗ ನಾವು ಆಡುವಂತಹ ಮಾತಿನ ತಪಸ್ಸು ಹೇಗಿರಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಸತ್ಯವಾದಂತಹ ಮಾತು, ಸಂತೋಷಕರವಾದಂತಹದ್ದು ಮತ್ತು ಇತರರಿಗೆ ಹಿತ ಕೊಡುವಂತಹದ್ದು, ಮತ್ತೆ ಮನಸ್ಸನ್ನ ಕಲಕದೇ ಇರುವಂತಹ ಮಾತುಗಳು.
ಮತ್ತು ಕ್ರಮ ಅಂದರೆ ಕ್ರಮ ತಪ್ಪದೆ ಅಂದರೆ ನಿಯಮಿತವಾಗಿ ವೇದ ಸಾಹಿತ್ಯಗಳನ್ನು ವಾಚನ ಓದುವಂಥದ್ದು. ಇದು ಮಾತಿನ ತಪಸ್ಸಾಗತ್ತೆ. ಆಗೇನಾಗತ್ತೆ ಅಂದರೆ ನಮ್ಮ ಅನ್ನೆಸೆಸರಿ ಏನೋ ಗಾಸಿಫಿಂಗ್ ಎಲ್ಲ ಮಾಡೋದೆಲ್ಲ ಬಂದಾಗ್ತಾ ಹೋಗುತ್ತೆ. ನಾವು ಮತ್ತೆ ಮಾತಾಡುವಂಥದ್ದು ಸಹಿತ ನಮಗೆ ಅರ್ಥ ಆಗತ್ತೆ, ಬೇರೆಯವರಿಗೆ ಹಿತವಾಗುವಂತಹ ಮಾತು. ಸೊ ಯುಧಿಷ್ಠಿರ ಸತ್ಯವನ್ನು ಆಡ್ಕೊಂಡು ಸಶರೀರನಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಸೊ ನಿಮಗೆಲ್ಲ ಗೊತ್ತಿರಬಹುದು. ಯಾಕೆಂದರೆ ಅವನಿಗೆ ಮಹಾಭಾರತ ಯುದ್ಧದಲ್ಲಿ ಕೃಷ್ಣ ಹೇಳ್ತಾನೆ, ದ್ರೋಣಾಚಾರ್ಯರು ಯುದ್ಧ ಶಸ್ತ್ರತ್ಯಾಗ ಮಾಡೋದು ಯಾವಾಗ ಅಂದರೆ ಯಾವಾಗ ಅವರು ಅಶ್ವತ್ಥಾಮ ಸತ್ತ ಅಂತ, ಅಂದರೆ ಅವರಿಗೆ ಅಶ್ವತ್ಥಾಮ ಸತ್ರೆ ಮಾತ್ರ ಅಂತ. ಸೊ ಆ ಒಂದು ಕ್ಷಣದಲ್ಲಿ ಅವರಿಗೆ ಶಸ್ತ್ರತ್ಯಾಗ ಮಾಡಿಸಬೇಕಾಗಿತ್ತು ಕೃಷ್ಣನಿಗೆ. ಗೊತ್ತಿದಲ್ಲ ನಿಮಗೆ, ಇವನ ಹತ್ರ ಹೇಳ್ತಾನೆ ಯುಧಿಷ್ಠಿರನ ಹತ್ರ, ನೀನು ಹೇಳೋ ಅಶ್ವತ್ಥಾಮ ಸತ್ತೋದ ಅಂತ ಹೇಳೋ ಅಂತ. ಯುಧಿಷ್ಠಿರ ಅವರು ಹೇಳ್ತಾರೆ, ದ್ರೋಣಾಚಾರ್ಯ ಯಾರು ಹೇಳಿದ್ರು ನಾನು ನಂಬಲ್ಲ, ಯುಧಿಷ್ಠಿರ ಹೇಳಿದ್ರೆ ನಂಬ್ತೇನೆ ತಾನು ಅಂತ. ಸೊ ಯುಧಿಷ್ಠಿರ ಹೇಳಬೇಕು, ಅಂದರೆ ಅಶ್ವತ್ಥಾಮ ಸತ್ತ ಅಂತ ಯಾರು ಹೇಳಿದ್ರು ಅವ್ರು ನಂಬ್ತಾ ಇಲ್ಲ, ಯುಧಿಷ್ಠಿರ ಹೇಳಬೇಕು, ಆವಾಗ ನಾನು ನಂಬ್ತೇನೆ. ಸೊ ಯುಧಿಷ್ಠಿರನ ಹತ್ರ ಹೇಳೋ ಅಂತಾನೆ ಆಗಲೇ. ಆದರೆ ಯುಧಿಷ್ಠಿರ ಹೇಳೋದಿಲ್ಲ. ಆಗ ಕೃಷ್ಣ ಏನು ಮಾಡ್ತಾನೆ, ಅಶ್ವತ್ಥಾಮ ಅನ್ನುವ ಹೆಸರಿನ ಆನೆಗೆ ಸಾಯಿಸಿ, ಹೇಳು ನೀನೀಗ ಅಶ್ವತ್ಥಾಮ ಎನ್ನುವಂಥ ಆನೆ ಸತ್ತೋಯ್ತು ಅಂತ ಹೇಳು ಅಂತ ಹೇಳ್ತಾನೆ. ಸೊ ಅಶ್ವತ್ಥಾಮೋ ಹತಃ ಕುಂಜರ ನರೋವ್ಯ ಕುಂಜರ ಅಂತ ಹೇಳ್ತಾನೆ. ಅಂದರೆ ಅಶ್ವತ್ಥಾಮ ಅನ್ನುವಂಥವನು ಸತ್ತಿದ್ದಾನೆ, ಆದರೆ ಮನುಷ್ಯನೋ ಆನೆಯೋ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಆ ರೀತಿಯಾಗಿ ಆ ನರೋವ ಕುಂಜರೋ ಅನ್ನುವ ಹೇಳೋ ಟೈಮಿಗೆ ಬೇರೆ ಯಾವುದೋ ಶಂಕನಾದ ಮಾಡಿ ಅವ್ರಿಗೆ ಸರಿ ಕೇಳಿಸೋದಿಲ್ಲ. ಅವನು ಹೇಳಿದ್ದು ಅಶ್ವತ್ಥಾಮ ಹತಃ ಅಂತ ಹೇಳಿದ್ದು ಅಷ್ಟೇ ಕೇಳಿಸ್ಕೊಂಡು. ಆದರೂ ಸಹಿತ ಅಲ್ಲಿಯೂ ಸಹಿತ ಅವನು ಸತ್ಯವನ್ನೇ ಹೇಳಿರ್ತಾನೆ. ಆ ರೀತಿಯಾಗಿ ಈ ಅವನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಆಡುವ ಮಾತು ಹೇಗಿರಬೇಕು ಅನ್ನುವಂಥದ್ದು. ಸೊ 3 ಗುಣಗಳಲ್ಲಿ ಈ ಆಡುವ ನಾವು ಹೇಳುವಂತಹ ಮಾತುಗಳು, ಸತ್ವಗುಣದಲ್ಲಿ ಸತ್ಯವನ್ನು ಹೇಳುವಂತಹದ್ದು, ಬೇರೆಯವರಿಗೆ ಅರ್ಥವಾಗುವ ಹಾಗೆ ಅಂದರೆ ಇದು ಖುಷಿ ಕೊಡುವಂತಹದ್ದು, ಮತ್ತು ಅವರಿಗೆ ಉಪಯೋಗ ಇರಬೇಕು ಅಂತಹ ಮಾತುಗಳನ್ನು ಮಾತ್ರ. ರಜೋಗುಣದಲ್ಲಿ ನಾವು ಮಾತುಗಳನ್ನು ತಿರುಚಿ ಹೇಳುವಂತಹದ್ದು, ಗಾಸಿಪ್, ಅದರ ಬಗ್ಗೆ ಹೆಚ್ಚು ಅನ್ನೆಸೆಸರಿ ಟಾಕ್ಸ್ ಮಾಡುವಂಥದ್ದು, ಮತ್ತು ನಮ್ಮ ಸ್ವಂತ ಗೇನ್, ಸೆಲ್ಫಿಶ್ ಮೋಟಿವ್ ಇಟ್ಕೊಂಡು ಮಾತಾಡುವಂಥದ್ದು. ಆದರೆ ತಮೋಗುಣದಲ್ಲಿ ಯಾವ ರೀತಿಯಾಗಿ ಮಾತಾಡ್ತಾರೆ, ಸುಳ್ಳು ಹೇಳುವಂತಹದ್ದು, ಕೋಪ ಮಾಡಿಕೊಳ್ಳುವಂತಹದ್ದು, ಅಥವಾ ಇತರರಿಗೆ ತೊಂದರೆ ಕೊಡುವಂತಹದ್ದು, ಆ ರೀತಿಯಾದ ಮಾತುಗಳು ಬರುತ್ತೆ. ಈ ಸಾಕ್ರೆಟಸ್ ಒಬ್ಬ ತತ್ವಜ್ಞಾನಿ, ಅವನ ಹತ್ರ ಒಬ್ಬ ಗೆಳೆಯ ಬರ್ತಾನೆ, ನಾನು ನಿನಗೆ ಒಂದು ವಿಷಯ ಹೇಳಬೇಕು ಅಂತಾನೆ. ಆಗ ಅವನೇನು ಕೇಳ್ತಾನಂತ ಅವನ ಹತ್ರ, ಸರಿ ನೀನು ಹೇಳುವಂತಹ ವಿಷಯ ಸತ್ಯದ್ದ, ನಿನಗೆ ಗೊತ್ತಿದೆಯಾ ಅದು ಸತ್ಯವಾದ ವಿಷಯ ಅಂತ. ಅವನು ಹೇಳ್ತಾನೆ, ಅದು ನನಗೆ ಗೊತ್ತಿಲ್ಲ, ಸತ್ಯನ ಸುಳ್ಳಾದರೆ ನಾನು ನಿನ್ನ ಹತ್ರ ಈ ವಿಷಯ ಹೇಳಬೇಕೀಗ. ಸರಿ ವೇಟ್ ಮಾಡು, ಸರಿ ನೀನು ಹೇಳ್ತಾ ಇರುವಂತಹ ವಿಷಯ ಯಾರಿಗಾದರೂ ಸಂತೋಷ ಕೊಡತ್ತಾ? ಸಂತೋಷ ಕೊಡುವಂತಹದ್ದಾದರೆ ಅದು ನೀನು ನನಗೆ ಹೇಳು. ಅವನು ಹೇಳ್ತಾನೆ, ಅದು ನನಗೂ ಗೊತ್ತಿಲ್ಲ, ಸಂತೋಷ ಕೊಡತ್ತೋ ದುಃಖ ಕೊಡತ್ತ ಅನ್ನುವಂಥ ವಿಷಯವೂ ನನಗೆ ಸರಿಯಾಗಿ ಗೊತ್ತಿಲ್ಲ ಆ ವಿಷಯ, ಬಟ್ ನಾನು ನಿನ್ನ ಹತ್ರ ಶೇರ್ ಮಾಡಬೇಕಂತ. ಸರಿ, ಹಾಗಿದ್ರೆ ಯಾರಿಗಾದರೂ ಉಪಯೋಗ ಇದೆಯಾ ಅದರಿಂದ? ಅವನು ಹೇಳ್ತಾನೆ, ಆಯಿತು ಸರಿ, ಅದು ನನಗೂ ಗೊತ್ತಿಲ್ಲ, ಅದು ಉಪಯೋಗ ಇದೆಯೋ ಇಲ್ಲ ಅನ್ನೋಂಥದ್ದು ಗೊತ್ತಿಲ್ಲ ನನಗೆ. ಹಾಗಿದ್ರೆ ಅವನು ಹೇಳ್ತಾನೆ, ನನಗೆ ಆ ವಿಷಯ ಕೇಳೋ ಆಸಕ್ತಿ ಇಲ್ಲ, ನೀನು ನನ್ನ ಹತ್ರ ಹೇಳಬೇಡ ಅದನ್ನು. ಸೊ ಇದು ನಿಜವಾದ ಸಾತ್ವಿಕ ಗುಣದ ಮಾತಿನ ತಪಸ್ಸು. ಮನಃ ಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತ ತಪೋ ಮಾನಸ ಉಚ್ಯತೆ. ಹರೇ ಕೃಷ್ಣ. ಚೈತ್ರ ಮಾತಾಜಿ. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಸೊ ಈ ಮನಸ್ಸಿನ ತಪಸ್ಸು ಅನ್ನೋದ್ರ ಬಗ್ಗೆ ಹೇಗಿರುತ್ತೆ? ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ. ಇವರು ಶುಕಮುನಿಗಳು 16 ವರ್ಷ ತಾಯಿಯ ಗರ್ಭದಲ್ಲಿದ್ದು ಹೊರಗೆ ಬರಲಿಕ್ಕೆ ಇಷ್ಟ ಇಲ್ಲ ಅವರಿಗೆ, ಪ್ರಪಂಚಕ್ಕೆ ತಾನು ಬರಬೇಕು ಅನ್ನುವಂಥ ಇಷ್ಟವೇ ಇಲ್ಲ. 16 ವರ್ಷ ಗರ್ಭದಲ್ಲೇ ಇರ್ತಾ ಇರುತ್ತೆ. ಆಮೇಲೆ ಕೃಷ್ಣ ಹೇಳ್ತಾನಿಲ್ಲ, ನಿನಗೆ ಯಾವುದೇ ಯಾಕೆ ಅಂದರೆ
ಇಲ್ಲಿ ಹುಟ್ಟಿದ ತಕ್ಷಣ ಅವರಿಗೇನಾಗುತ್ತೆ, ಭೌತಿಕ ಪ್ರಕೃತಿಯ ಸೋಂಕು ತಗಲ್ಬಿಡತ್ತೆ. ಈ ಭೌತಿಕ ಪ್ರಕೃತಿಯ ಗುಣಗಳ ಅಧೀನದಲ್ಲಿ ಅವರು ಬಂದುಬಿಡ್ತಾರೆ ತನಗೆ, ಅದರಿಂದ ನನಗೆ ಹೊರಗೆ ಬರೋದು ಬೇಡ ಅಂತ. ಆದರೂ ಕೃಷ್ಣ ಹೇಳ್ತಾನೆ, ಇಲ್ಲ ನಿನಗೆ ಆಗಲ್ಲ, ನಾನು ನೋಡ್ಕೊಳ್ತೇನೆ. 16 ವರ್ಷದ ಬಾಲಕ ಹೀಗೆ ಮೈ ಮೇಲೆ ಬಟ್ಟೆಯನ್ನು ಸಹಿತ ಹಾಕೊಳ್ದೇನೆ ಹೊರಟು ಬಿಡ್ತಾನೆ. ಅವನ ಹಿಂದುಗಡೆ ವ್ಯಾಸರು ಬರ್ತಾರೆ, ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ, ಅವನು ವಾಪಸ್ ಕರ್ಕೋಬೇಕು ಅಂತ. ಹೀಗೆ ಅವನು ಹೋಗ್ತಾ ಇರುವಾಗ ಅವನು ಎಷ್ಟು ಅಸ್ತಿತ್ವದಲ್ಲಿ ಶುದ್ಧತೆ ಇರುತ್ತೆ ಅಂದರೆ, 16 ವರ್ಷದ ಬಾಲಕ ಅವನಿಗೆ ಅಲ್ಲಿ ಅಂದರೆ ಸ್ತ್ರೀಯರು ಸ್ನಾನ ಮಾಡ್ತಾ ಇದ್ರೂ ಸಹಿತ ಅವನಿಗೆ ಅದು ಯಾವುದೂ ರೀತಿ ಅವರಿಗೂ ಏನೂ ಅನಿಸ್ತಾ ಇಲ್ಲ. ಅಂದರೆ ಮನಸ್ಸು ಅಷ್ಟು ಪರಿಶುದ್ಧವಾಗಿರುತ್ತೆ. ಆದರೆ ಅವರು ವ್ಯಾಸದೇವರು ಹಾಗೆ ಅವನನ್ನು ಹಿಂದೆ ಇದು ಮಾಡ್ಕೊಂಡು ಬಂದಾವಾಗ ಅವರು ಇಮಿಡಿಯೇಟ್ ಆಗಿ ಹೋಗಿ ಬಟ್ಟೆಗಳನ್ನು ಧರಿಸ್ತಾರೆ. ಯಾಕೆ ಅಂದರೆ ವ್ಯಾಸರಿಗೆ ಸ್ತ್ರೀ ಮತ್ತು ಪುರುಷರ ವ್ಯತ್ಯಾಸ ಗೊತ್ತಿದೆ. ಆದರೆ ಈಗಷ್ಟೇ ಹುಟ್ಟಿದ ಮಗುವಿಗೆ ಹೇಗೆ ಮನಸ್ಸು ಹೇಗಿರುತ್ತೆ, ಮುಗ್ಧವಾಗಿರುವಂತಹದ್ದು ಮನಸ್ಸಿನ ಪ್ರಸಾದತೆ. ಸೊ ಮತ್ತೆ ಇಲ್ಲಿ ಮೌನವಾಗಿರುವಂತಹದ್ದು ಬಹಳ ಮುಖ್ಯ. ಮೌನ ಅಂದರೆ ಸುಮ್ಮನೆ ಇರುವಂತಹದ್ದಲ್ಲ, ಶಾಸ್ತ್ರದ ಕುರಿತಾಗಿ ಮಾತಾಡುವಂಥ, ಶಾಸ್ತ್ರದ ಆಧಾರದ ಮೇಲೆ ಮಾತಾಡುವಂಥದ್ದು. ಅನವಶ್ಯಕವಾದ ಮಾತು ಅದು ಮೌನ ಅಂತ ಅನಿಸ್ಕೊಳ್ಳೋದಿಲ್ಲ. ಸೊ ಈ ರೀತಿಯಾಗಿ ಅಸ್ತಿತ್ವದ ಶುದ್ಧಿ, ನಮ್ಮ ಇರುವಿಕೆಯಲ್ಲಿ ಶುದ್ಧತೆ ಹೇಗೆ ಇಲ್ಲಿ ಈ ಶುಕ ಮುನಿಗಳು ಹೇಗೆ ಅವರು ಅಂದರೆ ಶುದ್ಧತೆ ಇತ್ತು, ಆ ರೀತಿಯಾದಂತಹ ಶುದ್ಧತೆ. ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ದಂಭಕ್ಕಾಗಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ರಾಜಸ ಎಂದು ಹೇಳುತ್ತಾರೆ. ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ಸೊ ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ಡಂಬಕ್ಕಾಗಿ ಮತ್ತೆ ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವಂತಹ ತಪಸ್ಸು, ತನಗೆ ಬೇಕು, ತನ್ನನ್ನು ಯಾರಾದರೂ ರೆಕಗ್ನೈಸ್ ಮಾಡಬೇಕು, ತನಗೆ ಗೌರವ ಬೇಕು, ಆ ರೀತಿಯಾದ ತಪಸ್ಸು ಅದು ರಾಜಸ ತಪಸ್ಸಾಗತ್ತೆ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಾಂ ವಾ ತತ್ತಾಮಸಮಧಾರತಂ. ಹರೇ ಕೃಷ್ಣ. ಪ್ರತಿಭಾ ಮಾತಾಜಿ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗುತ್ತದೆ. ಸೊ ಇದು ಈ ರೀತಿಯಾದ ತಪಸ್ಸು ತಾಮಸ ತಪಸ್ಸು. ಸುಮ್ಮನೆ ತಪಸ್ಸು ಮಾಡ್ತೇನೆ ಅಂದ್ಬಿಟ್ಟು ಬೇರೆಯವರಿಗೆ ತೊಂದರೆ ಕೊಡುವಂತಹ ತಪಸ್ಸು, ಅಂತಹ ತಪಸ್ಸಿನಿಂದ ಏನು ನಾವು ಇನ್ನೊಂದಿಷ್ಟು ಅಧಮಲೋಕಗಳಿಗೆ ಹೋಗ್ತೇವೆ. ದಾನದ ಬಗ್ಗೆ ಹೇಳಲಾಗಿದೆ. ದಾತವ್ಯಂ ಇತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಛಾಯಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ. ಸೊ ದಾನ ಅನ್ನುವಂತಹದ್ದು ನಮ್ಮ ಕರ್ತವ್ಯ ಅಂತ ನಾವು ಮಾಡಬೇಕು ಯಾವಾಗಲೂ. ಆದರೆ ಆ ದಾನ ಯಾರಿಗಾದರೂ ಕೊಡ್ಲಿಕ್ಕಾಗಲ್ಲ. ನೃಗ ಮಹಾರಾಜ ದಾನ ಕೊಟ್ಟ, ಆದರೆ ಅವನು ಸೆಲ್ಫಿಶ್ ಮೋಟಿವ್ ಇಟ್ಕೊಂಡು ದಾನ ಮಾಡ್ದ, ಅವನಿಗೆ ಕಂಟ್ರೋಲೇ ಇಲ್ಲ ಅಲ್ಲಿ. ಆದ್ದರಿಂದ ಯಾರಿಗೋ ಕೊಟ್ಟ ದಾನ ಯಾರಿಗೋ ಕೊಡೋದು, ಮತ್ತಾರಿಗೋ, ಆ ರೀತಿಯಾಗೆಲ್ಲ ಆಗ್ತಾ ಇತ್ತು. ಅದರಿಂದ ಈ ದಾನ ಅನ್ನುವಂಥದ್ದನ್ನು ಅಂದರೆ ಅವನು ಕೊಟ್ಟಿರೋದು ಯೋಗ್ಯನಾಗಿ ಅವನಿಗೆ ಇರಬಹುದು, ಆದರೆ ಸೆಲ್ಫಿಶ್ ಮೋಟಿವ್ ಇಲ್ಲ. ಅದರಿಂದ ಒಂದು ದಾನ ಮಾಡೋದು ನಮ್ಮ ಕರ್ತವ್ಯ ಅಂತ ನಾವು ದಾನ ಮಾಡಬೇಕು. ಆಮೇಲೆ ಅದನ್ನು ಯಾರಿಗೆ ಕೊಡಬೇಕು? ಸರಿಯಾದವರಿಗೆ ಕೊಡಬೇಕು. ಯೋಗ್ಯನಾದವನಿಗೆ ಸರಿಯಾದ ದೇಶದಲ್ಲಿ ಸರಿಯಾದ ಕಾಲದಲ್ಲಿ. ಸುಮ್ಮನೆ ಯಾರೋ ಭಯೋತ್ಪಾದನೆಗೋಸ್ಕರ ಹಣ ಕಲೆಕ್ಟ್ ಮಾಡೋರಿಗೆ ನಾವು ಹೋಗಿ ದಾನ ಕೊಡೋದು ಆ ರೀತಿಯಾದಂಥದ್ದಲ್ಲ. ಅಥವಾ ಯಾರಾದರೂ ದುಶ್ಚಟಗಳಿಗೆ ಗೊತ್ತಿದ್ದು ನಾವು ಅವರಿಗೆ ದಾನ ಕೊಡೋದು ಅದು ಸರಿಯಾದದ್ದಲ್ಲ. ಅಂತಹವರಿಗೆ ನಾವು ದಾನಗಳನ್ನು ಕೊಡಬಾರ್ದು. ಅದರಿಂದ ದಾನ ಮಾಡುವಂತಹದ್ದು ನಮ್ಮ ಕರ್ತವ್ಯ ಅಂತ ತಿಳಿದು ನಾವು ಮಾಡುವಂತಹ ದಾನ ಇದೇನಿರುತ್ತೆ ಅದು ಸಾತ್ವಿಕ ದಾನವಿರುತ್ತೆ.
ಯತ್ತು ಯತ್ ಯತ್ತು ಪ್ರತ್ಯುಪಕಾರಾರ್ಥಂ ಫಲಂ ಉದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ಧಾನ ರಾಜಸಂ ಸ್ಮೃತಂ. ಹರೇ ಕೃಷ್ಣ. ಯಾರು ಓದ್ತೀರಾ ಓದದೇ ಇರುವವರು? ಆದರೆ ಪ್ರತ್ಯುಪಕಾರವಾದ ಬಯಕೆಯಿಂದ ಅಥವಾ ಕರ್ಮಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ಎಂದು ಹೇಳುತ್ತಾರೆ. ಈಗ ನಮ್ಗೆ ಇಷ್ಟ ಇರಲ್ಲ, ಆದ್ರೂ ನಾವು ಯಾರಿಗೋ ದಾನ ಕೊಡ್ತೇವೆ, ಅದು ರಾಜಸ ದಾನ. ಅಥವಾ ಯಾವುದಾದ್ರೂ ಒಂದು ಪ್ರತ್ಯುಪಕಾರದ ಬಯಕೆ, ನಮಗೇನೋ ಒಂದು ರಿಟರ್ನ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಥವಾ ನಾನು ದಾನ ಕೊಡ್ತಿದ್ದೀನಿ ಅಂತ ಜನರಿಗೆ ತೋರಿಸ್ಕೊಂಡು ನನ್ನನ್ನೇ ನಾನು ಪ್ರಮೋಟ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಆ ರೀತಿಯಾದಂಥ ದಾನಗಳೆಲ್ಲ ಏನು ರಾಜಸ ದಾನಗಳು. ಆದೇಶ ಕಾಲೇ ಚ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮ ಸಮುದಾಹೃತಂ. ಹರೇ ಕೃಷ್ಣ. ಯಾರಾದರೂ ಓದದೇ ಇರುವವರು ಹರೇ ಕೃಷ್ಣ. ದಿವ್ಯಾ ಮಾತಾಜಿ, 3G4 ಸುಜಾತಾ ಪ್ರಸಾದ್ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಅಶುಚಿಯಾದ ಸ್ಥಳದಲ್ಲಿ ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ದಾನ ಎಂದು ಕರೆಯುತ್ತಾರೆ. ಈ ತಾಮಸ ದಾನ ನಮಗೆ ಖಂಡಿತವಾಗಿಯೂ ಅದು ಇನ್ನು ಅಂತಹ ದಾನದಿಂದ ನಮಗೆ ಯಾವುದೇ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಆಗಲ್ಲ. ನಾವು ಇನ್ನೂ ಕರ್ಮಫಲಗಳನ್ನು ಅನುಭವಿಸಬೇಕಾಗತ್ತೆ ಅದರಲ್ಲಿಯೂ ಸಹಿತ. ಅದರಿಂದ ಅಶುಚಿಯಾದ ಸ್ಥಳದಲ್ಲಿ ದಾನ ಮಾಡುವಂತಹದ್ದು. ಕೆಲವರು ಕೇಳ್ತಾರೆ, ಅಂತಂತಹ ಜಾಗಗಳಲ್ಲಿ ಅಲ್ಲೆಲ್ಲ ನಾವು ದಾನ ಕೊಡಬಾರದು. ಅನುಚಿತವಾದ ಕಾಲದಲ್ಲಿ, ಉಚಿತವಾದ ಕಾಲದಲ್ಲಿ ಮಾತ್ರ, ಯಾವುದಾದ್ರೂ ಸಮಯದಲ್ಲಿ ಹೋಗಿ ದಾನ ಕೊಡಬಾರದು. ಅಪಾತ್ರನಿಗೆ, ಯಾರಿಗೆ ಕೊಡಬಾರದು ಅಂಥವನಿಗೆ ದಾನ ಕೊಡುವಂತಹದ್ದು. ಗೊತ್ತಿದೆ ನಮಗೆ ಅಲ್ಲಿ ದಾನ ದುರುಪಯೋಗ ಆಗುತ್ತೆ ಅಂತ, ಆದರೂ ನಾವು ದಾನ ಕೊಡುವಂಥದ್ದು. ಅದರಿಂದ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನ. ಅದರಿಂದ ನಮಗೆ ದಾನ ಕೊಡುವಾಗ ಲಕ್ಷ್ಯ ಏನಿರಬೇಕು? ಭಗವಂತನ ಸುಪ್ರೀತಿ, ನನ್ನ ಕರ್ತವ್ಯ. ಭಗವಂತ ಹೇಳಿದ್ದಾನೆ, ದಾನ ಮಾಡುವುದು ನನ್ನ ಕರ್ತವ್ಯ, ನನ್ನ ಹತ್ರ ಇದೆ, ನಾನು ಕೊಡ್ತೀನಿ. ಎಲ್ಲಿಗೆ, ಯಾರಿಗೆ ಅನ್ನುವಂಥದ್ದನ್ನು ವಿಚಾರ ಮಾಡಿ ನಾವು ಕೊಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ರು. ಇಲ್ಲ ಅಂದರೆ ಅದು ತಾಮಸ ದಾನ ಆಗ್ಬಿಡತ್ತೆ. ಅಥವಾ ಈ ರೀತಿಯಾಗಿ ಕೆಲವರು ಕೇಳ್ತಾರಂತೆ, ಫಾರಿನಲ್ಲಿ, ಇಂಡಿಯಾನಲ್ಲಿ ಅಟ್ಲೀಸ್ಟ್ ತಾನು ಹೋಗಿ ಹೆಂಡ ಕುಡಿತೇನೆ ದುಡ್ಡು ಕೊಡಿ, ತಾನು ಹೋಗಿ ಡ್ರಗ್ ತಗೋಬೇಕು ದುಡ್ಡು ಕೊಡಿ ಹೇಳುವಂಥವ್ರು ಬಹಳ ಕಡಿಮೆ ಓಪನ್ ಆಗಿ. ಆದರೆ ಕೆಲವು ಕಂಟ್ರಿಯಲ್ಲಿ ಅವ್ರಿಗೆ ದಾನ ಕೊಡ್ತಾರೆ ಕೆಲವರು. ಯಾಕೆಂದ್ರೆ ಅವನು ಅದನ್ನೇನಾದ್ರು ತಗೊಂಡಿಲ್ಲ ಅಂದ್ರೆ ಸತ್ತೋಗ್ತಾನೆ ಅಂತ ಅಂದರೆ ಆ ರೀತಿಯಲ್ಲಿ ಅವನು ಆ ರೀತಿ ಕೆಟ್ಟದ್ದನ್ನು ಮಾಡ್ತಾ ಇದ್ರು ಸಹಿತ ಹೋಗಿ ದಾನ ಕೊಡುವಂಥದ್ದು. ಸೊ ಆ ರೀತಿ ದಾನಗಳನ್ನು ನಾವು ಕೊಟ್ಟರೆ ಅದು ತಾಮಸ ದಾನ ಅಂತ ಹೇಳುತ್ತೆ. ಸೊ ಯಜ್ಞದಾನ ತಪಸ್ಸನ್ನ ನಾವು ಯಾಕೆ ಮಾಡಬೇಕು ಅನ್ನುವಂಥದ್ದು. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣ ಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾಹ. ಶ್ರೀದೇವಿ ಮಾತಾಜಿ, ಹರೇ ಕೃಷ್ಣ. ಎನಿಬಡಿ ಮತ್ತಾರಾದರೂ ಓದದೇ ಇರುವವರು? ನಿಖಿತಾ, ಸ್ಲೈಡ್ಸ್ ನಾಟ್ ವಿಸಿಬಲ್ ಅಂತಿದ್ದಾರೆ ಅವರು. ಓಕೆ. ದಿವ್ಯಾ ಮಾತಾಜಿ, ಐಶ್ವರ್ಯ ಮಾತಾಜಿ. ಸೃಷ್ಟಿಯಾದ ಕಾಲದಿಂದ ಓಂ ತತ್ ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ಓಂ ತತ್ಸತ್, ಓಂ ತತ್ಸತ್. ಈಗ ಯಜ್ಞ, ದಾನ, ತಪಸ್ಸು ನಾವು ಏನೇ ಮಾಡಿದರೂ ಯಾರಿಗೋಸ್ಕರ ಮಾಡುವಂಥದ್ದು? ಇದು ವಿಷ್ಣುವಿಗಾಗಿ ಮಾಡಿದ ತ್ಯಾಗ ಅಂತ ಮಾಡುವಂತ ಭಗವಂತ ಹೇಳ್ತಾನೆ ಕರ್ಮ ಯೋಗದಲ್ಲಿಯೇ. ಎಲ್ಲಾ ಕರ್ಮವನ್ನು ವಿಷ್ಣುವಿಗಾಗಿ ಮಾಡಿದ ತ್ಯಾಗ ಅಂತ ನೀನು ಮಾಡು ಅಂತ. ಅದರಿಂದ ಈ ಓಂ ತತ್ಸತ್ ಅನ್ನುವಂಥದ್ದು ಬ್ರಹ್ಮನೇ ಶುರು ಮಾಡ್ಕೊಂಡಿದ್ದು. ಅಂದರೆ ಎಲ್ಲವೂ ಭಗವಂತನಿಗೆ ಅರ್ಪಿಸಿ ಇರುವಂತಹದ್ದು. ಅವನ ಸುಪ್ರೀತಿಗಾಗಿ ನಾನು ಮಾಡುವಂತ, ಇದು ನನಗೋಸ್ಕರ ನಾನು ಏನು ಮಾಡ್ತಾ ಇಲ್ಲ ಅನ್ನುವಂತಹದ್ದನ್ನು ಸೂಚಿಸತ್ತೆ. ಓಂ ಅನ್ನುವಂತಹದ್ದು ಏನು ಅನ್ನುವಂಥದ್ದನ್ನು ಇಲ್ಲಿ
ಬ್ರಾಹ್ಮಣರು ಈ ಮೂರು ಸಂಕೇತಗಳನ್ನ ಬಳಸ್ತಾ ಇದ್ರು ಅನಾದಿ ಕಾಲದಿಂದ. ಅಂದ್ರೆ ಬ್ರಹ್ಮನ ಕಾಲದಿಂದಲೂ. ಬ್ರಹ್ಮ ಜೀವಿಯಾಗಿ ಬಂದಾಗ 1,000 ವರ್ಷ ತಪಸ್ ಮಾಡ್ತಾನಂತೆ ಕೃಷ್ಣನ ಕುರಿತಾಗಿ. ಆಮೇಲೆ ಅವನು ಸೃಷ್ಟಿ ಮಾಡಲಿಕ್ಕೆ ಕೃಷ್ಣ ಅವನಿಗೆ ಹೇಳ್ತಾನೆ, ನೀನು ಸೃಷ್ಟಿ ಮಾಡು ಅಂತ. ಸೊ ಆ ರೀತಿಯಾಗಿ ಆಗ್ಲ ಆ ಯಜ್ಞ, ಆ ತಪಸ್ಸನ್ನು ಸಹಿತ ಓಂ ತತ್ಸದ್ ಅಂತ ಹೇಳಿ ಭಗವಂತನಿಗೆ ಅರ್ಪಿಸಿ ಅವನು ಬ್ರಹ್ಮ ಆ ರೀತಿಯಾಗಿ ಓಂ ತತ್ಸದ್ ಅನ್ನುವಂತಹದ್ದು ನಡ್ಕೊಂಡು ಬಂದಿದೆ. ಪ್ರತಿಯೊಂದು ಕೊನೆಯದಾಗಿ ಯಾರಿಗೆ ಸೇರ್ಬೇಕಾದದ್ದು ಅದು ವಿಷ್ಣುವಿಗೆ ಅಂತ ಇಲ್ಲಿ ಹೇಳಲಾಗಿದೆ. ವಿಷ್ಣು ಕೃಷ್ಣ. ಓಂ ಅಂದ್ರೆ ವಿಷ್ಣುವನ್ನ ಸೂಚಿಸುತ್ತೆ. ಓಂ ಅಂದ್ರೆ ಅವನು ಹೇಳ್ತಾನೆ ಕಂಪನಗಳಲ್ಲಿ ನಾನು ಓಂ ಅಂತ, ವೈಬ್ರೇಷನ್ಸ್, ಸೌಂಡ್ ವೈಬ್ರೇಷನ್ ಅಲ್ಲಿ ಓಂ ನಾನು ಅಂತ 10ನೇ ಅಧ್ಯಾಯದಲ್ಲಿ ಸ್ವತಃ ಕೃಷ್ಣನೇ ಹೇಳಿರ್ತಾನೆ. ತತ್ ಅನ್ನುವಂತಹದ್ದು ಏನಂದ್ರೆ ಈ ಕರ್ಮ ಫಲಗಳನ್ನ ತ್ಯಜಿಸಿ ಮಾಡುವಂತಹ ಕರ್ಮ. ಸತ್ ಅನ್ನುವಂತಹದ್ದು ಏನಂದ್ರೆ ಈ ಭಗವಂತನ ಸಂತೋಷಕ್ಕಾಗಿ ಮಾಡುವಂತಹ ಕೆಲಸಗಳು. ಅದು ಅವನ ಸಂತೋಷಕ್ಕಾಗಿ ಮಾಡುವಂತಹದ್ದು, ಯಾವುದೇ ಕರ್ಮಗಳ ಅಪೇಕ್ಷೆ ಇಲ್ಲದೆ ಕರ್ಮಗಳನ್ನು ತ್ಯಜಿಸಿ ಮಾಡುವಂತಹದ್ದು, ಮತ್ತು ಅವನ ಸುಪ್ರೀತಿಗಾಗಿ, ಅವನ ಸಂತೋಷಕ್ಕಾಗಿ, ಭಗವಂತನ ಅವನು ಸುಪ್ರೀತಗೊಳ್ಬೇಕು, ಸಂತೋಷಗೊಳ್ಬೇಕು ಅಂತ ಅವನ ಸಂತೋಷಕ್ಕಾಗಿ ಅದನ್ನು ಮಾಡುವುದೇ ಹೊರತು ನಮ್ಮ ಸಂತೋಷಕ್ಕಾಗಿ ಅಲ್ಲ ಅನ್ನುವಂಥದ್ದು ಈ ಓಂ ತತ್ಸತ್ ಅನ್ನುವಂಥದ್ದು ಸೂಚಿಸುತ್ತೆ. ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಃ ಕ್ರಿಯಾ ಪ್ರವಂತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಹರೇ ಕೃಷ್ಣ. ಚೈತ್ರ ಮಾತಾಜಿ. ಆದುದರಿಂದ ಧರ್ಮಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ, ದಾನ ಮತ್ತು ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂ ನಿಂದ ಪ್ರಾರಂಭಿಸುತ್ತಾರೆ. ಓದ್ತೀರಾ ಕೆಳಗಡೆ? ಓಂ ಇತಿ ಏತದ್ ಬ್ರಾಹ್ಮಣೇ ನೇದಿಷ್ಟಂ ನಾಮ ಋಗ್ವೇದ. ಓಂ ಅಂದರೆ ವಿಷ್ಣು. ಓಂ ಅನ್ನು ವೇದ ಮಂತ್ರಗಳ ಶುರುವಿಗೆ ಸೇರಿಸಲಾಗುತ್ತದೆ. ಇದು ಮಂತ್ರಗಳ ಪರಮೋಚ್ಚ ಗುರಿಯನ್ನು ಸೂಚಿಸುತ್ತದೆ. ಅದರಿಂದ ಈ ಓಂ ಅನ್ನುವಂಥದ್ದು ಯಾಕೆ ಅದನ್ನು ನಾವು ಉಪಯೋಗಿಸ್ತೇವೆ ಅನ್ನುವಂಥದ್ದು, ಮಂತ್ರಗಳ ಪರಮೋನ್ನತ ಗುರಿ ಅಂದರೆ ಎಲ್ಲ ಜ್ಞಾನದ ಗುರಿ ಜ್ಞೇಯ ಕೃಷ್ಣ. ಅದರಿಂದ ಮಂತ್ರಗಳ ಪರಮೋನ್ನತ ಗುರಿ ಓಂ ಅನ್ನುವಂಥದ್ದು ಅದನ್ನು ಸೂಚಿಸುತ್ತೆ. ಓಂ ಇತಿ ಏತದ್ ಬ್ರಹ್ಮಣೇ ನೇದಿಷ್ಟಂ ನಾಮ ಅಂದರೆ ಋಗ್ವೇದದಲ್ಲಿ ಇದನ್ನು ಹೇಳಿರುವಂಥದ್ದು. ಓಂ ಅಂದರೆ ವಿಷ್ಣು ಅನ್ನುವಂಥದ್ದನ್ನ ಹೇಳತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಧರ್ಮಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞದಾನ ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮಿಕವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ. ಅದು ಬಹಳ ಮುಖ್ಯ. ಓಂ ಯಾಕೆ ಹೇಳ್ತಾರೆ ಅನ್ನುವಂಥದ್ದು. ತದತ್ಯನಭಿಸಂಧಾಯ ಫಲಂ ಯಜ್ಞ ತಪಃ ಕ್ರಿಯಾ ದಾನ ಕ್ರಿಯಾಶ್ಚ ವಿವಿಧಾ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಹರೇ ಕೃಷ್ಣ. ಛಾಯಾ ಮಾತಾಜಿ. ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು. ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷವನ್ನು ಪಡೆಯುವುದು. ತತ್ ತತ್ ತ್ವಂ ಅಸಿ ಛಂದೋಗ್ಯ ಉಪನಿಷತ್ 6-8-7 ತತ್ ಮುಕ್ತಿಗಾಗಿ ನಡೆಸುವ ನಿಷ್ಕಾಮ ಕರ್ಮದ ಪ್ರತೀಕ ಆಗಿದೆ. ಈ ಕರ್ಮಗಳು ಲೌಕಿಕ ಲಾಭಗಳನ್ನು ಬಯಸದೆ ಸಾಧಕನಿಂದ ಮಾಡಲ್ಪಡುತ್ತದೆ. ಹರೇ ಕೃಷ್ಣ. ಸೊ ಓಂ ಅಂದ್ರೆ ವಿಷ್ಣು, ತತ್ ಅಂದ್ರೆ ಅವನಿಗೋಸ್ಕರ ಮಾಡುವಂತಹ ನಿಷ್ಕಾಮ ಕರ್ಮ. ಆದ್ದರಿಂದ ಇದನ್ನ ಚಾಂದೋಗ್ಯ ಉಪನಿಷತ್ನಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ ಅಂತ. ತತ್ ತ್ವಂ ಅಸಿ ಏನಂದ್ರೆ ತತ್ ಅಂದ್ರೆ ತ್ವಂ ಅಸಿ, ಅದು ನಿನಗೋಸ್ಕರ ಇರುವಂತಹದ್ದು ಅಥವಾ ನೀನೇ ಅನ್ನುವಂಥ ನಿಷ್ಕಾಮ ಕರ್ಮದ ಪ್ರತೀಕ ಅದು. ಅದರಿಂದ ಈ ತತ್ ಅನ್ನುವಂಥ ಶಬ್ದವನ್ನು ನಾವು ಯಜ್ಞ ದಾನಗಳನ್ನು ಮಾಡುವಾಗ ಅದನ್ನು ಉಚ್ಚರಿಸಿದರೆ ಅದೇನಾಗತ್ತೆ, ಅದು ಅವನಿಗೆ ಸೇರಿದ್ದಾಗತ್ತೆ. ಅವನಿಗೆ ಮಾಡಿದ್ದು ಯಾವುದೇ ಕರ್ಮಫಲವನ್ನು ನಾನು ಅಪೇಕ್ಷಿಸ್ತಾ ಇಲ್ಲ ಅದರಲ್ಲಿ ಅನ್ನುವಂತಹದನ್ನ ಇದು ಸೂಚಿಸುತ್ತೆ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯೋಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದಃ ಪಾರ್ಥಯುಜ್ಯತೆ ಯಜ್ಞೆ ತಪಸಿ ದಾನೇ ಚ ಸ್ಥಿತಿಃ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೇಯಂ ಸದಿತ್ಯೇವಾಭಿಧೀಯತೆ. ಪ್ರತಿಭಾ ಮಾತಾಜಿ. ಹರೇ ಕೃಷ್ಣ.
ಅರ್ಜುನನೇ, ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ. ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವಾತನನ್ನು ಮತ್ತು ಪರಮಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಯುವ ಎಲ್ಲಾ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ಸದ್ ಏವ ಸೌಮ್ಯ. ಛಂದೋಗ್ಯ ಉಪನಿಷತ್ 6.2.1. ಸತ್ ಪೂರ್ಣ ಆಧ್ಯಾತ್ಮದ ಅರಿವಿಗಾಗಿ ನಡೆಸುವ ಪರಮಾತ್ಮನ ಸೇವೆಯ ಪ್ರತೀಕ. ಈ ಕಾರ್ಯದಲ್ಲಿ ಕರ್ಮಿಯು ನಿತ್ಯನಾಗುತ್ತಾನೆ. ಈ ಕರ್ಮಗಳು ನಿತ್ಯತೆಯನ್ನು ಸೂಚಿಸುತ್ತದೆ ಹಾಗೂ ಇದರ ಫಲವು ನಿತ್ಯತೆಯನ್ನು ಸೂಚಿಸುತ್ತದೆ. ಸತ್ ಅನ್ನುವಂತಹದ್ದು ಶಾಶ್ವತನಾದಂತಹ, ಅವನಿಗೆ ಅದು ಸೇರಿದ್ದು. ನಾವು ಎಲ್ಲವನ್ನೂ ಅಂದ್ರೆ ಅವನಿಗೆ ಅನ್ನುವಂತಹದ್ದು ಇದು ಅವನ ಸುಪ್ರೀತಿಗಾಗಿ ಮಾಡುವಂತಹದ್ದು ಅನ್ನೋದನ್ನು ಸೂಚಿಸುತ್ತೆ. ತತ್ ಅನ್ನುವಂಥದ್ದು ಕರ್ಮಫಲಗಳನ್ನು ಅಂದ್ರೆ ಕರ್ಮಫಲಗಳಿಲ್ಲದ ನಿಷ್ಕಾಮ ಕರ್ಮವನ್ನು ಸೂಚಿಸಿದರೆ, ಇದು ಎಲ್ಲವನ್ನ ಅವನಿಗೆ ಅರ್ಪಿಸುವುದು, ಕೊನೆಯದಾಗಿ ಯಾರಿಗೆ ಸೇರಬೇಕಾದದ್ದು ಅಂತ. ಆದ್ದರಿಂದ ಆ ಒಂದು ಮನಸ್ಥಿತಿಯಲ್ಲಿ, ಅಂದ್ರೆ ಮನಸ್ಥಿತಿ ಅನ್ನೋದಕ್ಕಿಂತ ಆ ರೀತಿಯಾಗಿ ಭಕ್ತಿಯಲ್ಲಿ ಮಾಡಿದಂತಹ ಆ ಒಂದು ಯಜ್ಞದಾನ ತಪಸ್ಸುಗಳು ಏನಾಗತ್ತೆ ಅಂದ್ರೆ, ಅದರಿಂದ ಅದನ್ನ ಯಾರು ಮಾಡ್ತಾನೆ ಅವನು ಶಾಶ್ವತನಾಗ್ತಾನೆ, ಕರ್ಮಿಯು ನಿತ್ಯನಾಗ್ತಾನೆ. ಅಂದ್ರೆ ಅವನು ಹೇಗೆ ನಿತ್ಯನಾಗ್ತಾನೆ ಅಂದ್ರೆ, ಅವನು ಭೌತಿಕ ಪ್ರಪಂಚದ ಜನ್ಮ ಮೃತ್ಯುವಿನ ಚಕ್ರದಿಂದ ಹೊರಗೆ ಬರ್ತಾನೆ. ಮತ್ತು ಅವನ ಕರ್ಮ ಏನ್ ಮಾಡ್ತಾ ಇದೆ ಅದು ಸಹಿತ ಅದು ಶಾಶ್ವತವಾದಂತಹ ಕರ್ಮ, ಅದನ್ನು ಸೂಚಿಸುತ್ತೆ ಅದು. ಯಾಕೆಂದ್ರೆ ಅಂತಹ ಕರ್ಮಗಳನ್ನ ನಾವು ಯಾವಾಗಲೂ ಮಾಡಬೇಕು ಅನ್ನುವಂಥದ್ದು. ಮತ್ತು ಅದರಿಂದ ಬರುವಂತಹ ಫಲಗಳು ಸಹಿತ ನಿತ್ಯತೆಯನ್ನ ಸೂಚಿಸುತ್ತೆ. ಅದರಿಂದ ಅಂತಹ ಫಲಗಳನ್ನ ಭಗವಂತ ಕೊಡಬಹುದು. ಯಾವ ರೀತಿಯ ಫಲಗಳನ್ನು ಕೊಡ್ತಾನೆ ನಮಗೆ? ಖಂಡಿತವಾಗಿಯೂ ಈ ಭೌತಿಕ ಪ್ರಪಂಚದಿಂದ ಶಾಶ್ವತವಾದ ಬಿಡುಗಡೆಯನ್ನು ಅವನು ಕೊಡ್ತಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚಯತ್ ಅಸದತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯನೋ ಇಹ. ಐಶ್ವರ್ಯ ಮಾತಾಜಿ, ಹರೇ ಕೃಷ್ಣ. ಅರ್ಜುನನೇ, ಪರಮಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ. ಅದನ್ನು ಅಸತ್ ಎಂದು ಕರೆಯುತ್ತಾರೆ. ಅದರಿಂದ ಯಜ್ಞದಾನ ತಪಸ್ಸನ್ನು ನಾವು ಶ್ರದ್ಧೆಯಿಂದ ಮಾಡಬೇಕು. ಹರಿನಾಮ ಸ್ಮರಣೆಯನ್ನ ಸಹಿತ ನಾವು ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆ ಇಲ್ಲದೆ ಇದ್ರೆ, ಶ್ರದ್ಧೆಯೇ ಇಲ್ಲ ಅಂತ ಹೇಳಿದ್ರೆ ಅದನ್ನು ಮಾಡಿ ಏನು? ಮೊದಲು ಶ್ರದ್ಧೆ, ಆಮೇಲೆ ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ. ಸೊ ಮೊದಲು ಶ್ರದ್ಧೆಯೇ ಇಲ್ಲ ಅಂತ ಹೇಳಿದ್ರೆ ಇದನ್ನೆಲ್ಲ ಮಾಡಿ ಏನು ಪ್ರಯೋಜನ? ಅದರಿಂದ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ, ತಪಸ್ಸು ಅಶಾಶ್ವತ ಅನ್ನುವಂಥದ್ದನ್ನ ಇಲ್ಲಿ ಅವನು ಹೇಳ್ತಾನೆ. ಅದನ್ನ ಅಸತ್, ಅದು ಸತ್ ಅಲ್ಲ, ಅಸತ್ ಅನ್ನುವಂಥದ್ದನ್ನ ಹೇಳ್ತಾನೆ ಅವನು. ಇಲ್ಲಿಗೆ ಇವತ್ತಿನ ಈ 17ನೇ ಅಧ್ಯಾಯ ಮುಗಿಯತ್ತೆ. ಹರೇ ಕೃಷ್ಣ. ಧನ್ಯವಾದಗಳು. ಅನ್ಮ್ಯೂಟ್ ಸಾರಿ ಮಾತಾಜಿ, ಅನ್ಮ್ಯೂಟ್ ಆಗ್ತಿಲ್ಲ ಗುರೂಜಿ ಅಂತ ಹೇಳಿದೆ ಶ್ರೀದೇವಿ ಮಾತಾಜಿ. ಹರೇ ಕೃಷ್ಣ. ನಾಳೆ ನಿಮಗೆ ಚಾನ್ಸ್ ಕೊಡೋಣ ಮಾತಾಜಿ. ಹರೇ ಕೃಷ್ಣ. ನಾಳೆ 18ನೇ ಅಧ್ಯಾಯ, ಕೊನೆಯ ಅಧ್ಯಾಯ. ಭಗವಂತನ ಅವನ ಅಂದ್ರೆ ಕೊನೆಯ ಅಂತಿಮ ಸಂದೇಶಗಳು ಏನು ಅನ್ನುವಂಥದ್ದನ್ನು ನಾವು ನಾಳಿನ ಅಧ್ಯಾಯದಲ್ಲೇ ತಿಳ್ಕೊಳ್ಳೋಣ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. ಪ್ರಭುಜಿ, ಅಟೆಂಡೆನ್ಸ್ ಲಿಂಕ್ ಹಾಕಿಲ್ಲ. ಅಟೆಂಡೆನ್ಸ್ ಲಿಂಕ್ ಜ್ಯೋತಿ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ. ಹಾಕಿಲ್ಲ ಅಂದ್ರೆ 1 ಸೆಕೆಂಡ್. ಜ್ಯೋತಿ ಮಾತಾಜಿ ಇಲ್ವಾ ಇವತ್ತು? ಈಗ ಯಾರು ಹಾಕಿಲ್ಲ. ಜ್ಯೋತಿ ಮಾತಾಜಿ ಇಲ್ಲ. ಅಟೆಂಡೆನ್ಸ್ ಲಿಂಕ್ ಏನ್ ಮಾಡೋಣ? 1 ಸೆಕೆಂಡ್.
ಹರೇ ಕೃಷ್ಣ. ನಾಳೆ ನಿಮಗೆ ಸಬ್ಮಿಟ್ ಮಾಡಕ್ ಹೇಳ್ತೀನಿ 2 ಅಟೆಂಡೆನ್ಸ್ ಅನ್ನು. ಆಗ್ಬೋದಾ? ಆಗ್ಲಿ ಪ್ರಭುಜಿ, ಆಗ್ಲಿ. ನಾಳೆ ಮಾಡೋಣ. ಓಕೆ. ಹರೇ ಕೃಷ್ಣ. ಆಯ್ತು. ನಾವೀಗ ಒಂದ್ ರೌಂಡ್ ನೋಡೋಣ. ನನಗೆ ಅವರು ಕಳಿಸಿದ್ರೆ ನಾನು ಇವಾಗಲೇ ಹಾಕ್ತೇನೆ. ಯಾರ್ಯಾರು ಇದ್ದೀರೋ ನೀವು ಹಾಕಿ ಜಪ ಮುಗಿಯೋವರೆಗೆ. ಇಲ್ಲ ಅಂದ್ರೆ ನಾಳೆ ಹಾಕಿ, ಎರಡನ್ನೂ ಒಟ್ಟಿಗೆ ಸೇರಿಸಿ. ಓಕೆ. ಸರಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ 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 ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ 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 ರಾಮ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, 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 ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, 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 ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, 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 ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಿಗೆ ಜಯವಾಗಲಿ, ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ, ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ, ಎಲ್ಲ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ.
ನಾಳೆ ಯಜ್ಞದ ಕೊನೆಯ ದಿನ. ಮತ್ತೆ ಭೇಟಿಯಾಗೋಣ ಸಮಯಕ್ಕೆ ಸರಿಯಾಗಿ. ಧನ್ಯವಾದಗಳು. ಶುಭರಾತ್ರಿ ಎಲ್ರಿಗೂ. ಹರೇ ಮತ್ತೆ ಕೃಷ್ಣ. ಮುಂದೆ ಎಲ್ಲ ಕ್ಲಾಸ್ಗಳನ್ನು ನೀವೇ ತಗೊಳ್ಳಿ ಪ್ರಭುಜಿ. ಹರೇ ಕೃಷ್ಣ. ಓಕೆ ಮಾತಾಜಿ, ಹರೇ ಕೃಷ್ಣ. ನಾಳೆ ಡಿಸ್ಕಸ್. ಹಾ ಪ್ರಭುಜಿ. ಓಕೆ ಓಕೆ ಓಕೆ, ನೋಡೋಣ ಮಾತಾಜಿ ಹೇಗಾಗತ್ತೆ ಅಂತ. ಎಲ್ಲರೂ ಒಳ್ಳೆ ಟೀಚರ್ಸ್ ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಹಾಗಲ್ಲ ಪ್ರಭುಜಿ, ನೀವು ಅರ್ಥ ಮಾಡಿಸೋ ರೀತಿ ತುಂಬಾ ಚೆನ್ನಾಗಿದೆ, ಹಂಗಾಗಿ ಅಷ್ಟೇ. ಓಕೆ ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಧನ್ಯವಾದ. ಕೃಷ್ಣ. ನೋಡೋಣ ಹೇಗಾಗತ್ತೆ ಅಂತ. ಓಕೆ, ಹರೇ ಕೃಷ್ಣ. ಟೆಂಪಲ್ ನಮಗೆ ಅವಕಾಶ ಕೊಟ್ರೆ ಖಂಡಿತವಾಗಿಯೂ ಮಾಡುತ್ತೇವೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಶುಭರಾತ್ರಿ.